ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಪವಿತ್ರ ರಾತ್ರಿಯಲ್ಲಿ ಪಾಸ್ಕ ಜಾಗರಣೆಯ ಹಬ್ಬದ ವಾಚನಗಳಿಗೆ ಹಾಗೂ ಈ ಒಂದು ಧ್ಯಾನಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಪವಿತ್ರ ರಾತ್ರಿ ಅಂದರೆ ಪಾಸ್ಕ ಜಾಗರಣೆಯ ರಾತ್ರಿ ನಾವು ಸುಮಾರು 9 ವಾಚನಗಳನ್ನು ಓದುತ್ತೇವೆ. ಆದರೆ ಪಾಲನಾ ಕಾರಣಗಳಿಗಾಗಿ ನಾವು 3 ಹಳೆ ಒಡಂಬಡಿಕೆಗಳನ್ನು ಮತ್ತು ಒಂದು ಹೊಸ ಒಡಂಬಡಿಕೆಯ ವಾಚನ ಹಾಗೂ ಶುಭ ಸಂದೇಶವನ್ನು ಓದುತ್ತೇವೆ. ಇವತ್ತು ನಾನು ನಿಮಗೆ ಈ ಎಲ್ಲ 9 ವಾಚನಗಳ ಧ್ಯಾನವನ್ನು ಕೊಡಲಿದ್ದೀನಿ. ಆದರೆ ಈ ವಾಚನಗಳನ್ನು ನಾವು ಧ್ಯಾನಿಸೋಣ. ಈ ಪವಿತ್ರ ರಾತ್ರಿಯಲ್ಲಿ ದೇವರು ನಮಗೆ ಮಾಡಿದ ಆ ವಿಶೇಷ ಉಪಕಾರಗಳನ್ನು ಧ್ಯಾನಿಸೋಣ. ಆದಿಕಾಂಡ, ವಿಮೋಚನಕಾಂಡ, ಪ್ರವಾದಿಗಳ ಗ್ರಂಥದಿಂದ ಹೀಗೆ ನಾವು ಅನೇಕ ಈ ವಾಚನಗಳು ದೇವರ ಸಂರಕ್ಷಣಾ ಯೋಜನೆ ಹೇಗೆ ನಮಗೆ ನಡೆಯಿತು ಮತ್ತು ಯೇಸು ಪುನರುತ್ಥಾನಗೊಂಡರು. ಪುನರುತ್ಥಾನಿ ಯೇಸು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇಂದಿನ ಮೊದಲನೇ ವಾಚನ ಆದಿಕಾಂಡದಿಂದ ಅಧ್ಯಾಯ 1 ವಾಕ್ಯಗಳು 1ರಿಂದ ಅಧ್ಯಾಯ 2 ವಾಕ್ಯಗಳು 2ರ ತನಕ. ಈ ವಾಚನ ದೇವರ ಸೃಷ್ಟಿ ಕಾರ್ಯದ ಬಗ್ಗೆ ನಮಗೆ ಬೆಳಕನ್ನು ಚೆಲ್ಲುತ್ತೆ. ನಾವು ಇದನ್ನು ಆಲಿಸೋಣ. ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರಾತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. ಅವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟರು. ಹೀಗೆ ಬೈಗೂ ಬೆಳಗೂ ಆಗಿ ಮೊದಲನೆಯ ದಿನವಾಯಿತು. ಬಳಿಕ ದೇವರು ಜಲರಾಶಿಯ ನಡುವೆ ವಿಸ್ತಾರವಾದ ಒಂದು ಗುಮ್ಮಟವು ಉಂಟಾಗಲಿ, ಅದು ಕೆಳಗಿನ ನೀರನ್ನು ಮೇಲಿನ ನೀರನ್ನು ಬೇರೆ ಬೇರೆ ಮಾಡಲಿ ಎಂದರು. ಹಾಗೆಯೇ ಆಯಿತು. ಹೀಗೆ ದೇವರು ವಿಸ್ತಾರವಾದ ಗುಮ್ಮಟವೊಂದನ್ನು ಮಾಡಿ ಕೆಳಗಿದ್ದ ನೀರನ್ನು ಮೇಲಿದ್ದ ನೀರಿನಿಂದ ವಿಂಗಡಿಸಿದರು. ದೇವರು ಆ ಗುಮ್ಮಟಕ್ಕೆ ಆಕಾಶ ಎಂದು ಹೆಸರಿಟ್ಟರು. ಹೀಗೆ ಬೈಗೂ ಬೆಳಗೂ ಆಗಿ 2ನೆಯ ದಿನ ಆಯಿತು. ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಿಕೊಳ್ಳಲಿ ಎಂದರು. ಹಾಗೆಯೇ ಆಯಿತು. ದೇವರು ಒಣನೆಲಕ್ಕೆ ಭೂಮಿ ಎಂದು, ಜಲರಾಶಿಗೆ ಸಮುದ್ರ ಎಂದು ಹೆಸರಿಟ್ಟರು. ದೇವರ ಕಣ್ಣಿಗೆ ಅದೂ ಚೆನ್ನಾಗಿ ಕಂಡಿತು. ತರುವಾಯ ದೇವರು ಭೂಮಿಯು ಸಸ್ಯಗಳನ್ನು, ಎಲ್ಲಾ ತರದ ದವಸ ಧಾನ್ಯ, ಹಣ್ಣು ಹಂಪಲು ಇವುಗಳನ್ನು ಬಿಡುವ ಗಿಡಮರ ಬಳ್ಳಿಗಳನ್ನು ಬೆಳಗಿಸಲಿ ಎಂದರು. ಅದು ಹಾಗೆಯೇ ಆಯಿತು. ಭೂಮಿಯಲ್ಲಿ ಸಸ್ಯಗಳು ಬೆಳೆದವು. ಎಲ್ಲಾ ತರದ ದವಸ ಧಾನ್ಯಗಳನ್ನು, ಹಣ್ಣು ಹಂಪಲುಗಳನ್ನು ಬಿಡುವ ಗಿಡ ಮರ ಬಳ್ಳಿಗಳು ಕಾಣಿಸಿಕೊಂಡವು. ದೇವರ ಕಣ್ಣಿಗೆ ಅವು ಚೆನ್ನಾಗಿ ಕಂಡವು. ಹೀಗೆ ಬೈಗೂ ಬೆಳಗೂ ಆಗಿ 3ನೆಯ ದಿನವಾಯಿತು. ಅದಾದ ನಂತರ ದೇವರು ಹಗಲು ಇರುಳುಗಳನ್ನು ಬೇರೆ ಬೇರೆ ಮಾಡಲು, ಋತುಕಾಲಗಳನ್ನು, ದಿನ ಸಂವತ್ಸರಗಳನ್ನು ಸೂಚಿಸಲು ಹಾಗೂ ಭೂಮಿಗೆ ಬೆಳಕನ್ನೀಯಲು ಆಕಾಶ ದೀಪಗಳು ಉಂಟಾಗಲಿ ಎಂದರು. ಹಾಗೆಯೇ ಆಯಿತು. ಹಗಲನ್ನಾಳುವುದಕ್ಕೆ ಸೂರ್ಯನನ್ನು, ಇರುಳನ್ನಾಳುವುದಕ್ಕೆ ಚಂದ್ರನನ್ನು, ಹೀಗೆ 2 ದೀವಿಗೆಗಳನ್ನು ಸೃಷ್ಟಿ ಮಾಡಿದರು. ಅದು ಮಾತ್ರವಲ್ಲ, ನಕ್ಷತ್ರಗಳನ್ನು ಅವರು ಸೃಷ್ಟಿ ಮಾಡಿದರು. ಆ ದೀವಿಗೆಗಳನ್ನು ಆಕಾಶದಲ್ಲಿ ಇಟ್ಟು ಭೂಮಿಗೆ ಬೆಳಕನ್ನೀಯುವಂತೆ ಮಾಡಿದರು. ಹಾಗೂ ಹಗಲಿರುಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದರು. ದೇವರ ಕಣ್ಣಿಗೆ ಅದೂ ಚೆನ್ನಾಗಿ ಕಂಡಿತು. ಹೀಗೆ ಬೈಗೂ ಬೆಳಗೂ ಆಗಿ 4ನೆಯ ದಿನ ಆಯಿತು. ಆಮೇಲೆ ದೇವರು ಹಲವಾರು ಜಲ ಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಭೂಮಿ ಆಕಾಶಗಳ ನಡುವೆ ಪಕ್ಷಿಗಳು ಹಾರಾಡಲಿ ಎಂದರು.
ಈ ಪ್ರಕಾರ ದೇವರು ದೊಡ್ಡ ಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ನಾನಾ ವಿಧವಾದ ಜೀವ ಜಂತುಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಸೃಷ್ಟಿ ಮಾಡಿದರು. ದೇವರ ದೃಷ್ಟಿಗೆ ಅದು ಚೆನ್ನಾಗಿ ಕಂಡಿತು. ಅವುಗಳಿಗೆ ದೇವರು, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದರು. ಹೀಗೆ ಬೈಗೂ ಬೆಳಗೂ ಆಗಿ 5ನೆಯ ದಿನ ಆಯಿತು. ಆ ಬಳಿಕ ದೇವರು, ಭೂಮಿಯಿಂದ ಎಲ್ಲಾ ತರದ ಜೀವ ಜಂತುಗಳು ಸೃಷ್ಟಿಯಾಗಲಿ, ದೊಡ್ಡ ಚಿಕ್ಕ ಸಾಕು ಪ್ರಾಣಿಗಳು, ಕಾಡು ಮೃಗಗಳು ಹುಟ್ಟಲಿ ಎಂದರು. ಅಂತೆಯೇ ಆಯಿತು. ಎಲ್ಲಾ ತರದ ದೊಡ್ಡ ಚಿಕ್ಕ ಕಾಡು ಮೃಗಗಳನ್ನು, ಸಾಕು ಪ್ರಾಣಿಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ದೇವರು ಸೃಷ್ಟಿ ಮಾಡಿದರು. ಅವರ ನೋಟಕ್ಕೆ ಅದು ಚೆನ್ನಾಗಿ ಕಂಡಿತು. ಅದಾದ ನಂತರ ದೇವರು, ನಮ್ಮಂತೆಯೇ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ದೊಡ್ಡ ಚಿಕ್ಕ ಸಾಕು ಪ್ರಾಣಿ ಹಾಗೂ ಕಾಡು ಮೃಗಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಎಂದರು. ಹೀಗೆ ದೇವರು ಸೃಷ್ಟಿಸಿದರು. ನರರನ್ನು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿಸಿದರು, ಅವರನ್ನು ದೇವಾನುರೂಪದಲ್ಲಿ ಸೃಷ್ಟಿಸಿದರು, ಅವರನ್ನು ಸ್ತ್ರೀ ಪುರುಷರನ್ನಾಗಿ. ಅವರನ್ನು ದೇವರು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಇನ್ನೂ ಭೂಮಿಯಲ್ಲಿರುವ ಎಲ್ಲಾ ತರದ ದವಸ ಧಾನ್ಯಗಳನ್ನು, ಹಣ್ಣು ಹಂಪಲುಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ದೊಡ್ಡ ಚಿಕ್ಕ ಮೃಗಗಳಿಗೂ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೂ, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳಿಗೂ ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು. ಹಾಗೆಯೇ ಆಯಿತು. ತಾವು ಸೃಷ್ಟಿಸಿದ ಎಲ್ಲವನ್ನು ದೇವರು ನೋಡಿದರು, ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಹೀಗೆ ಬೈಗೂ ಬೆಳಗೂ ಆಗಿ 6ನೆಯ ದಿನ ಆಯಿತು. ಪರಲೋಕ ಭೂಲೋಕಗಳು ಅವುಗಳಲ್ಲಿರುವ ಸಮಸ್ತವು ಹೀಗೆ ನಿರ್ಮಿತವಾದವು. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ಸೃಷ್ಟಿ ಕಾರ್ಯದ ಬಗ್ಗೆ ಸ್ಪಷ್ಟವಾಗಿ ಈ ವಾಚನ ನಮಗೆ ವಿವರಣೆ ನೀಡುತ್ತೆ. ಅದರಿಂದ ದೇವರು ನಮಗೆ ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ದೊರೆತನ ಅಂದ್ರೆ ಏನು ಅರ್ಥ? ಅರ್ಥ ಅಂದ್ರೆ ನಾಶ ಮಾಡಿರಿ ಅಂತೇಳಿ ಅಲ್ಲ, ಅಧಿಕಾರ ಚಲಾಯಿಸಿರಿ ಅಂತೇಳಿ ಅಲ್ಲ, ಸೇವೆ ಮಾಡಿರಿ. ಈ ಸೃಷ್ಟಿಯ ಪೋಷಣೆಯನ್ನು ನಾವು ಮಾಡತಕ್ಕದ್ದು, ಸೃಷ್ಟಿಯನ್ನು ಹಾಳು ಮಾಡಬಾರದು. ಏಕೆಂದ್ರೆ ದೇವರು ಸೃಷ್ಟಿ ಮಾಡಿದ ಆ ಸೃಷ್ಟಿಯನ್ನು ಪೋಷಿಸುವ ಜವಾಬ್ದಾರಿ ನಮ್ಮ ಕೈಯಲ್ಲಿಟ್ಟಿದ್ದಾರೆ. ಎಲ್ಲವನ್ನು ಸೃಷ್ಟಿಸಿದ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಒಂದು ಮಗು ಕುಟುಂಬದಲ್ಲಿ ಜನಿಸಿ ಬರುವಾಗ ಆ ಕುಟುಂಬ ಎಲ್ಲ ಸಿದ್ಧತೆಯನ್ನು ಮಾಡುತ್ತೋ, ಹೇಗೆ ದೇವರು ನಮಗೆ ಜೀವ ಕೊಡುವ ಮುನ್ನ ಎಲ್ಲ ಸಿದ್ಧತೆಯನ್ನು ಮಾಡಿದರು. ಆದ್ದರಿಂದ ನಾವು ದೇವರಿಗೆ ಈ ರಾತ್ರಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ವಾಚನದ ಪ್ರಕಾರ ನಮ್ಮ ಜೀವನವನ್ನು ಜೀವಿಸಿ ದೇವರಿಗೆ ವಿಧೇಯರಾಗೋಣ. ಇಂದಿನ ಕೀರ್ತನೆ, ನೀ ಉಸಿರನ್ನೋದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಕೀರ್ತನೆ 104. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ಪ್ರಭು ನನ್ನ ದೇವ, ನೀ ಸರ್ವೋತ್ತಮನು, ಮಹಿಮೆ ಪ್ರತಾಪಗಳಿಂದ ಭೂಷಿತನು, ತೊಟ್ಟುಕೊಂಡಿರುವೆ ಬೆಳಕನ್ನು ಬಟ್ಟೆಯಂತೆ. ನೀ ಉಸಿರನ್ನೂದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಭುವಿಯನ್ನು ತಳಹದಿಯ ಮೇಲೆ ಸ್ಥಾಪಿಸಿರುವೆ, ಅದೆಂದಿಗೂ ಕದಲದಂತೆ ಮಾಡಿರುವೆ. ಅದಕ್ಕೆ ಹೊದಿಸಿರುವೆ ಸಾಗರವೆಂಬ ವಸ್ತ್ರವನ್ನು, ಆ ಜಲರಾಶಿಗಳು ಮುಳುಗಿಸಿವೆ ಬೆಟ್ಟಗಳನ್ನು. ನೀ ಉಸಿರನ್ನು ಊದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ.
ಬುಗ್ಗೆಗಳು ಚಿಮ್ಮಿ ಓಡ ಮಾಡುವೆ ತಗ್ಗುಗಳಲ್ಲಿ, ನದಿಗಳ ಹರಿಯ ಮಾಡುವೆ ಗುಡ್ಡಗಳ ನಡುವೆಯಲ್ಲಿ. ಅವುಗಳ ಅರುಗಲ್ಲಿ ಇವೆ ಹಕ್ಕಿಗಳ ಗೂಡುಗಳು, ಕೇಳುತ್ತಿವೆ ಕೊಂಬೆಗಳಿಂದ ಪಕ್ಷಿಗಳ ಕಲರವಗಳು. ನೀ ಉಸಿರನ್ನೂದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವು. ಮಲೆಗಳ ಮೇಲೆ ಮಳೆಗರೆಯುವೆ ಗಗನದಿಂದ, ತೃಪ್ತಿಗೊಂಡಿದೆ ಪೃಥ್ವಿಯು ನಿನ್ನ ಕೃಪೆಗಳಿಂದ. ಮೊಳಿಸುವೆ ಹುಲ್ಲನ್ನು ದನ ಕರುಗಳಿಗೋಸ್ಕರ, ಬೆಳೆಸುವೆ ಪೈರನು ನರಮಾನವರಿಗೋಸ್ಕರ. ನೀ ಉಸಿರನ್ನೂದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವು. ಸೃಜಿಸಿರುವೆ ಎಲ್ಲವನ್ನು ಸುಜ್ಞಾನದಿಂದ, ಜಗವೆಲ್ಲ ತುಂಬಿದೆ ನಿನ್ನ ಸೃಷ್ಟಿಯಿಂದ. ಪ್ರಭುವನು ನನ್ನ ಮನ ಸ್ತುತಿಸಲಿ, ಪ್ರಭುವಿಗೆ ಸ್ತುತಿ ಸ್ತೋತ್ರವಾಗಲಿ. ನೀ ಉಸಿರನ್ನೂದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವು. ಇನ್ನಿನ ಎರಡನೆಯ ವಾಚನ ಪಿತಾಮಹ ಅಬ್ರಹಾಮನ ಯಜ್ಞ. ಹೇಗೆ ಪಿತಾಮಹ ಅಬ್ರಹಾಮ ದೇವರ ವಾಗ್ದಾನದಂತೆ ಜೀವಿಸುತ್ತಾ ಇರುವಾಗ ಅವರಿಗೆ ಮಗುವಿನ ಭಾಗ್ಯವನ್ನು ಕೊಡ್ತಾರೆ. ಮೊದಲನೇದಾಗಿ ಮಕ್ಕಳೆಲ್ಲದಿರುವಾಗ ಹಾಗರಳ ಮೂಲಕ ಸಾರಳು ಹೇಳ್ತಾಳೆ, ಒಂದು ಮಗುವನ್ನು ಕೊಡು, ಇಷ್ಮಾಯೇಲ್ ಹುಟ್ಟುತ್ತಾನೆ. ಆದರೆ ದೇವರು ಹೇಳ್ತಾರೆ, ದಾಸಿಯಿಂದ ಹುಟ್ಟಿದ ಮಗನು ನಿನಗೆ ವಾರಸುದಾರನಾಗಲಾರ, ನಿನ್ನಿಂದಲೇ, ನಿನ್ನ ಧರ್ಮಪತ್ನಿಯಿಂದಲೇ, ಅಂದರೆ ಸಾರಳಿಂದ ದೇವರು ಇಸಾಕನನ್ನು ಕೊಡ್ತಾರೆ. ಇಸಾಕನನ್ನು ಕೊಟ್ಟ ಮೇಲೆ ದೇವರು ಅಬ್ರಹಾಮನ ಪರೀಕ್ಷೆ ಮಾಡುತ್ತಾರೆ. ನಮ್ಮ ನಿರೀಕ್ಷೆಯಲ್ಲಿ ಒಂದು ಪರೀಕ್ಷೆ ಇದೆ. ಆ ಪರೀಕ್ಷೆಯಲ್ಲಿ ಅಬ್ರಹಾಮ ಜಯಗಳಿಸುತ್ತಾನೆ. ಆಲಿಸೋಣ. ಆದಿಕಾಂಡದಿಂದ ವಾಚನ, ಅಧ್ಯಾಯ 22 ವಾಕ್ಯಗಳು 1-18. ದೇವರು ಅಬ್ರಹಾಮನನ್ನು ಪರೀಕ್ಷಿಸುವುದಕ್ಕೋಸ್ಕರ ಅಬ್ರಹಾಮನೇ ಎಂದು ಕರೆದರು. ಅವನು ಇಗೋ ಸಿದ್ಧನಿದ್ದೇನೆ ಎಂದನು. ಆಗ ದೇವರು, ನಿನಗೆ ಒಬ್ಬನೇ ಒಬ್ಬನು ಮುದ್ದು ಮಗನೂ ಆದ ಇಸಾಕನನ್ನು ಕರೆದುಕೊಂಡು ಮೂರಿಯ ಪ್ರಾಂತ್ಯಕ್ಕೆ ಹೋಗು. ಅಲ್ಲಿ ನಾನು ತೋರಿಸುವ ಬೆಟ್ಟದ ಮೇಲೆ ಅವನನ್ನು ದಹನ ಬಲಿಯಾಗಿ ಅರ್ಪಿಸು ಎಂದರು. ಅಬ್ರಹಾಮನು ಮುಂಜಾನೆ ಎದ್ದು ನನ್ನ ಹೇಸರ ಗದ್ದೆಗೆ ತಡಿ ಹಾಕಿಸಿ ಹೋಮ ಬಲಿಗೆ ಬೇಕಾದ ಕಟ್ಟಿಗೆಯನ್ನು ಸಿಗಿದು ಸಿದ್ಧ ಮಾಡಿಕೊಂಡು ಸೇವಕರಿಬ್ಬರನ್ನು ಹಾಗೂ ತನ್ನ ಮಗ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ಮೂರನೇ ದಿನ ಅಬ್ರಹಾಮನು ಕಣ್ಣೆತ್ತಿ ನೋಡಿದಾಗ ದೂರದಲ್ಲಿ ಆ ಸ್ಥಳ ಕಾಣಿಸಿತು. ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯನ್ನು ನೋಡಿಕೊಂಡಿರಿ, ನಾನು ನನ್ನ ಮಗನೂ ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ಪುನಃ ಇಲ್ಲಿಗೆ ಬರುತ್ತೇವೆ ಎಂದು ಹೇಳಿದನು. ಅಬ್ರಹಾಮನು ದಹನ ಬಲಿಗೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗ ಈಸಾಕನ ಮೇಲೆ ಹೊರಿಸಿದನು. ಬೆಂಕಿಯನ್ನು ಹಾಗೂ ಕತ್ತಿಯನ್ನು ತನ್ನ ಕೈಯಲ್ಲೇ ತೆಗೆದುಕೊಂಡನು. ಇಬ್ಬರೂ ಅಲ್ಲಿಂದ ಮುಂದಕ್ಕೆ ಹೊರಟರು. ಹೋಗುತ್ತಾ ಇದ್ದಾಗ ಈಸಾಕನು ತಂದೆ ಅಬ್ರಹಾಮನನ್ನು ಅಪ್ಪಾ ಎಂದು ಕರೆದ. ಏನು ಮಗನೇ ಎಂದ ಅಬ್ರಹಾಮ. ಈಸಾಕನು, ಬೆಂಕಿ ಕಟ್ಟಿಗೆ ಏನೋ ಇವೆ, ಆದರೆ ದಹನ ಬಲಿಗೆ ಬೇಕಾದ ಕುರಿಮರಿ ಎಲ್ಲಿ ಎಂದು ಕೇಳಿದ. ಅದಕ್ಕೆ ಅಬ್ರಹಾಮನು, ಬಲಿಗೆ ಬೇಕಾದ ಕುರಿಮರಿಯನ್ನು ದೇವರೇ ಒದಗಿಸುತ್ತಾರೆ ಮಗನೇ ಎಂದು ಉತ್ತರ ಕೊಟ್ಟ. ಅವರಿಬ್ಬರು ಹಾಗೆಯೇ ಮುಂದಕ್ಕೆ ಸಾಗಿದರು. ದೇವರು ಹೇಳಿದ ಸ್ಥಳಕ್ಕೆ ಬಂದು ಸೇರಿದಾಗ ಅಬ್ರಹಾಮನು ಅಲ್ಲಿ ಒಂದು ಬಲಿಪೀಠವನ್ನು ಕಟ್ಟಿದ. ಕಟ್ಟಿಗೆಯನ್ನು ಅದರ ಮೇಲೆ ಒಟ್ಟಿ ಮಗ ಈಸಾಕನ ಕೈ ಕಾಲುಗಳನ್ನು ಬಿಗಿದು ಕಟ್ಟಿಗೆಗಳ ಮೇಲೆ ಅವನನ್ನು ಕೆಡವಿದ. ಬಳಿಕ ಮಗನನ್ನು ವಧಿಸಲು ಕೈ ಚಾಚಿ ಕತ್ತಿಯನ್ನು ಎತ್ತಿದ. ಆದರೆ ಸರ್ವೇಶ್ವರನ ದೂತನು ಆಕಾಶದಿಂದ, ಅಬ್ರಹಾಮನೇ, ಹೇ ಅಬ್ರಹಾಮನೇ ಎಂದು ಕರೆದನು. ಅದಕ್ಕೆ ಅಬ್ರಹಾಮನು, ಇಗೋ ಸಿದ್ಧನಿದ್ದೇನೆ ಎಂದ. ದೂತನು ಅವನಿಗೆ, ಹುಡುಗನ ಮೇಲೆ ಕೈ ಎತ್ತಬೇಡ, ಅವನಿಗೆ ಯಾವ ಹಾನಿಯನ್ನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನು ನನಗೆ ಬಲಿ ಕೊಡಲು ಹಿಂತೆಗೆಯಲಿಲ್ಲ ಎಂತಲೇ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು ಈಗ ನನಗೆ ಚೆನ್ನಾಗಿ ಗೊತ್ತಾಯಿತು ಎಂದು ಹೇಳಿದನು. ಅಬ್ರಹಾಮನು ಕಣ್ಣೆತ್ತಿ ನೋಡಿದ. ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು.
ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಅದನ್ನು ದಹನ ಬಲಿಯನ್ನಾಗಿ ಅರ್ಪಿಸಿದ. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟ. ಬೆಟ್ಟದ ಮೇಲೆ ಸರ್ವೇಶ್ವರ ಸ್ವಾಮಿಯೇ ಒದಗಿಸುತ್ತಾರೆ ಎಂಬ ಹೇಳಿಕೆ ಇಂದಿಗೂ ರೂಢಿಯಲ್ಲಿದೆ. ಸರ್ವೇಶ್ವರ ಸ್ವಾಮಿಯ ದೂತನು ಆಕಾಶದಿಂದ ಮತ್ತೊಮ್ಮೆ ಅಬ್ರಹಾಮನನ್ನು ಕರೆದು, ಸರ್ವೇಶ್ವರನ ವಾಕ್ಯವನ್ನು ಕೇಳು, ನೀನು ನಿನ್ನ ಒಬ್ಬನೇ ಮಗನನ್ನು ಬಲಿ ಕೊಡಲು ಹಿಂತೆಗೆಯದೆ ಹೋದುದರಿಂದ ನಾನು ನಿನ್ನನ್ನು ತಪ್ಪದೆ ಆಶೀರ್ವದಿಸುತ್ತೇನೆ. ನಿನ್ನ ಸಂತತಿಯನ್ನು ಹೆಚ್ಚಿಸಿಯೇ ಹೆಚ್ಚಿಸುತ್ತೇನೆ. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದ ಮರಳಿನಂತೆಯೂ ಅಸಂಖ್ಯವಾಗಿ ಮಾಡುತ್ತೇನೆ. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನಪಡಿಸಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಸರ್ವೇಶ್ವರನೇ ಆಣೆಯಿಟ್ಟು ಹೇಳಿದ್ದಾರೆ ಎಂದನು. ಪ್ರಭುವಿನಲ್ಲಿ ಆತ್ಮೀಯರೇ, ಈ ಇಡೀ ವಾಚನವನ್ನು ನೀವು ಆಲಿಸಿದ್ರಿ. ಅಬ್ರಹಾಮನ ವಿಶ್ವಾಸ, ಅಬ್ರಹಾಮನ ಧೈರ್ಯ ಮೆಚ್ಚತಕ್ಕದ್ದು. ಮಗನು ಬಲಿಯಾಗಿ ಅರ್ಪಿಸಬೇಕಾಗಿ ಬಂದರೂ ಹಿಂಜರಿಯಲಿಲ್ಲ, ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡಲಿಲ್ಲ. ಇಲ್ಲಿ ಒಂದು ಮಾತು ನಿಮ್ಮ ಗಮನಕ್ಕೆ ನಾನು ತರಲು ಇಚ್ಛಿಸುತ್ತೇನೆ. ಮಗ ಕೇಳ್ತಾನೆ, ಅಪ್ಪ, ಬೆಂಕಿ ಕಟ್ಟಿಗೆಗಳೇನೋ ಇವೆ, ಆದರೆ ದಹನ ಬಲಿಗೆ ಬೇಕಾದ ಕುರಿಮರಿಯಲ್ಲಿ? ಅಬ್ರಹಾಮನ ಉತ್ತರ ನೋಡಿ, ಬಲಿಗೆ ಬೇಕಾದ ಕುರಿಮರಿಯನ್ನು ದೇವರೇ ಒದಗಿಸುತ್ತಾರೆ ಮಗನೇ. ಇದೊಂದು ಪ್ರವಾದನೆಯ ಮಾತು. ಬಲಿಗೆ ಬೇಕಾದ ಕುರಿಮರಿಯನ್ನು ದೇವರೇ ಒದಗಿಸುತ್ತಾರೆ. ಹೌದು, ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಯೇಸು ಸ್ವಾಮಿ. ದೇವರೇ ನಮಗೆ ಕುರಿಮರಿಯನ್ನು ಒದಗಿಸಿದ್ದಾರೆ, ಲ್ಯಾಂಬ್ ಆಫ್ ಗಾಡ್. ಆಮೇಲೆ ಆ ಘಟನೆ ನಮಗೆ ಗೊತ್ತಿದೆ. ಅವನಿಗೆ ಅಲ್ಲಿ ಪೊದೆಯಲ್ಲಿ ಸಿಲುಕಿದ ಒಂದು ಕುರಿ ಸಿಗುತ್ತೆ. ಅಂದ್ರೆ ಅರ್ಥ ಏನು? ಮುಳ್ಳಿನ ಕಿರೀಟ ತೊಟ್ಟ ಹಿಂಸೆಗೊಳಗಾದ ಯೇಸು ಬಲಿಯಾಗುತ್ತಾರೆ. ಆಮೇಲೆ ಕೊನೆಯ ಮಾತು, ನನ್ನ ಮಾತನ್ನು ಕೇಳಿದ್ದರಿಂದ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು. ನಿನ್ನ ಸಂತತಿಯ, ಅಬ್ರಹಾಮನ ಸಂತತಿಯ ಮೂಲಕ ಇವತ್ತು ನಾವು ಆಶೀರ್ವಾದಗಳನ್ನು ಪಡೆದಿದ್ದೀವಿ. ಇದು ಸರ್ವೇಶ್ವರನ ಮಾತು. ಆತ್ಮೀಯರೇ, ಅಬ್ರಹಾಮನಂತೆ ವಿಶ್ವಾಸದಲ್ಲಿ ನಾವು ಜೀವಿಸೋಣ. ವಿಶ್ವಾಸದ ಪರೀಕ್ಷೆ ಬಂದರೂ ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ದೇವರಲ್ಲಿ ವಿಶ್ವಾಸವಿಟ್ಟು ಜಯಿಸೋಣ, ಸಾಕ್ಷಿಯಾಗೋಣ. ಕೀರ್ತನೆ 16 ಶ್ಲೋಕ. ನೀಡು ದೇವ ರಕ್ಷಣೆಯನ್ನು, ನಾನಿನಗೆ ಶರಣಾಗತನು. ನನ್ನ ಸ್ವತ್ತು ಸ್ವಾಸ್ಥ್ಯವು ನೀನೇ, ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ಇರಿಸಿಕೊಳ್ಳುವೆ ಪ್ರಭುವನ್ನು ಸತತ ನನ್ನೆದುರಿಗೆ, ಆತನಿರಲು ಬಲಕ್ಕೆ ನನಗೆಲ್ಲಿಯದು ಹೆದರಿಕೆ. ನೀಡು ದೇವ ರಕ್ಷಣೆಯನ್ನು, ನಾನಿನಗೆ ಶರಣಾಗತನು. ಇದು ಕಾರಣ ಹರ್ಷದಿಂದಿದೆ ಎನ್ನ ಹೃದಯ, ಆನಂದಗೊಂಡಿದೆ ಮನ, ಸುರಕ್ಷಿತವಿದೆ ಕಾಯ. ಏಕೆನೆ ದುಡುವುದಿಲ್ಲ ನೀನು ಎನ್ನನು ಅಧೋಲೋಕಕ್ಕೆ, ಬಿಟ್ಟು ಕೊಡುವುದಿಲ್ಲ ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ. ನೀಡು ದೇವ ರಕ್ಷಣೆಯನ್ನು, ನಾನಿನಗೆ ಶರಣಾಗತನು. ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನು, ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನು, ನಿನ್ನ ಬಲಗೈ ನೀಡುವುದು ನಿತ್ಯ ಸೌಭಾಗ್ಯವನು. ನೀಡು ದೇವ ರಕ್ಷಣೆಯನ್ನು, ನಾನಿನಗೆ ಶರಣಾಗತನು. ಇಂದಿನ 3ನೇ ವಾಚನ ವಿಮೋಚನ ಕಾಂಡದಿಂದ ವಾಚನ. ಅಧ್ಯಾಯ 14 ವಾಕ್ಯಗಳು 15ರಿಂದ ಅಧ್ಯಾಯ 15 ವಾಕ್ಯ 1. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲಿ ನಡೆದು ಹೋದ ಈ ಘಟನೆಯನ್ನು ನಾವು ಇವತ್ತು ಧ್ಯಾನಿಸುತ್ತೇವೆ. ಸರ್ವೇಶ್ವರ ಮೋಶೆಗೆ, ನೀನೇಕೆ ನನಗೆ ಮೊರೆ ಇಡುತ್ತಿರುವೆ? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯೆ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ನಾನು ಈಜಿಪ್ಟಿನವರ ಹೃದಯಗಳನ್ನು ಕಠಿಣಪಡಿಸುವೆನು ಎಂದೇ, ಅವರು ಇವರ ಹಿಂದೆ ಸಮುದ್ರದೊಳಕ್ಕೆ ಹೋಗುವರು. ಆಗ ನಾನು ಫರೋಹನನ್ನು ಅವನ ಸಮಸ್ತ ಸೈನ್ಯವನ್ನು
ರಥಗಳನ್ನು ಹಾಗೂ ರಾಹುತರನ್ನು ಸೋಲಿಸಿ ಪ್ರಖ್ಯಾತಿ ಹೊಂದಿದ ನಂತರ ನಾನೇ ಸರ್ವೇಶ್ವರ ಎಂಬುದನ್ನು ಈಜಿಪ್ಟಿನವರು ತಿಳಿದುಕೊಳ್ಳುವರು ಎಂದರು. ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ಸ್ಥಳ ಬದಲಾಯಿಸಿ ಅವರ ಹಿಂದಕ್ಕೆ ಬಂದನು. ಅವರ ಮುಂಭಾಗದಲ್ಲಿದ್ದ ಮೇಘ ಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ಆ ಮೇಘ ಸ್ತಂಭವು ಈಜಿಪ್ಟಿನವರ ಪಡೆಗೂ ಇಸ್ರಾಯೇಲರ ಪಡೆಗೂ ನಡುವೆ ಬಂದು ಈಜಿಪ್ಟಿನವರಿಗೆ ಕತ್ತಲೆಯನ್ನು ಉಂಟು ಮಾಡಿತು. ಇಸ್ರಾಯೇಲರಿಗೆ ರಾತ್ರಿಯನ್ನು ಬೆಳಗಾಗಿಸಿತು. ಈ ಕಾರಣ ಆ ರಾತ್ರಿಯೆಲ್ಲ ಒಂದು ಪಡೆಯವರು ಇನ್ನೊಂದು ಪಡೆಯವರ ಬಳಿಗೆ ಬರಲಾಗಲಿಲ್ಲ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಸರ್ವೇಶ್ವರ ಸ್ವಾಮಿ ಆ ರಾತ್ರಿಯೆಲ್ಲ ಪೂರ್ವ ದಿಕ್ಕಿನಿಂದ ಬಲವಾದ ಬಿರುಗಾಳಿ ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದರು. ನೀರು ಇಬ್ಬಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲಿ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು. ಈಜಿಪ್ಟಿನವರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಇಸ್ರಾಯೇಲರನ್ನು ಬೆನ್ನಟ್ಟಿ ಬಂದು ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು. ಬೆಳಗಿನ ಜಾವದಲ್ಲಿ ಸರ್ವೇಶ್ವರ ಆ ಅಗ್ನಿ ಸ್ತಂಭದಿಂದ ಈಜಿಪ್ಟಿನವರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದರು. ಸರ್ವೇಶ್ವರ ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಈಜಿಪ್ಟಿನವರು ಬಹು ಕಷ್ಟದಿಂದ ಅವುಗಳನ್ನು ಸಾಗಿಸಿಕೊಂಡು ಹೋದರು. ಆಗ ಈಜಿಪ್ಟಿನವರು, ನಾವು ಇಸ್ರಾಯೇಲರ ಮುಂದೆ ಗೆಲ್ಲಲಾರೆವು, ಓಡಿ ಹೋಗೋಣ ಬನ್ನಿ, ಸರ್ವೇಶ್ವರ ಅವರ ಪರವಾಗಿ ನಮಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಿದ್ದಾರೆ ಎಂದುಕೊಂಡರು. ಅಷ್ಟರಲ್ಲಿ ಸರ್ವೇಶ್ವರ, ಸಮುದ್ರದ ಮೇಲೆ ನಿನ್ನ ಕೈ ಚಾಚು, ಆಗ ಅದರ ನೀರು ಮೊದಲಿನಂತೆ ಬಂದು ಈಜಿಪ್ಟಿನವರನ್ನು, ಅವರ ರಥಗಳನ್ನು, ರಾಹುತರನ್ನು ಮುಳುಗಿಸುವುದು ಎಂದು ಮೋಶೆಗೆ ಹೇಳಿದರು. ಅಂತೆಯೇ ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದನು. ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿದ್ದಂತೆಯೇ ತುಂಬಿಕೊಂಡಿತು. ಈಜಿಪ್ಟಿನವರು ಓಡಿ ಹೋಗುತ್ತಾ ಅದಕ್ಕೆ ಎದುರಾಗಿಯೇ ಬಂದರು. ಹೀಗೆ ಸರ್ವೇಶ್ವರ ಈಜಿಪ್ಟಿನವರನ್ನು ಸಮುದ್ರದೊಳಗೆ ಕೆಡವಿ ಬಿಟ್ಟರು. ನೀರು ಮೊದಲಿನಂತೆ ಬಂದು ಆ ರಥಗಳನ್ನು, ರಾಹುತರನ್ನು ಹಾಗೂ ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನು ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಇಸ್ರಾಯೇಲರಾದರೂ ಸಮುದ್ರದೊಳಗೆ ಒಣ ನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಬಲಗಳಲ್ಲಿ ಗೋಡೆಯಂತೆ ನಿಂತಿತ್ತು. ಆ ದಿನ ಸರ್ವೇಶ್ವರ ಸ್ವಾಮಿ ಇಸ್ರಾಯೇಲರನ್ನು ಈಜಿಪ್ಟಿನವರ ಕೈಯಿಂದ ರಕ್ಷಿಸಿದರು. ಈಜಿಪ್ಟಿನವರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲರು ಕಂಡರು. ಸರ್ವೇಶ್ವರ ಈಜಿಪ್ಟಿನವರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲರು ನೋಡಿ ಸರ್ವೇಶ್ವರನಿಗೆ ಭಯಪಟ್ಟು ಅವರಲ್ಲೂ ಅವರ ದಾಸ ಮೋಶೆಯಲ್ಲೂ ನಂಬಿಕೆ ಇಟ್ಟರು. ಆಗ ಮೋಶೆ ಮತ್ತು ಇಸ್ರಾಯೇಲರು ಸರ್ವೇಶ್ವರ ಸ್ವಾಮಿಗೆ ಸ್ತೋತ್ರವಾಗಿ ಈ ಕೀರ್ತನೆಯನ್ನು ಹಾಡಿದರು. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ, ಕುದುರೆಗಳನ್ನು, ರಾಹುತರನ್ನು ಕಡಲಲ್ಲಿ ಕೆಡವಿ ನಾಶ ಮಾಡಿದನು. ಆತ್ಮೀಯ ಸಹೋದರ ಸಹೋದರಿಯರೇ, ಎಂಥ ಒಂದು ಶ್ರೇಷ್ಠ ಅದ್ಭುತ ಕಾರ್ಯ! ತನ್ನ ಜನರನ್ನು ರಕ್ಷಿಸಲು ಹಾಗೂ ಆ ಗುಲಾಮಗಿರಿಯಲ್ಲಿ ಅವರನ್ನು ದಂಡಿಸಿದ ಜನರನ್ನು ಅವರು ಶಿಕ್ಷಿಸಿದರು. ಏಕೆಂದರೆ ಫರೋಹ ಅರಸನ ಕಠಿಣ ಹೃದಯ, ಅವನು ಪರಿವರ್ತನೆಗೊಳ್ಳಲು ಬಯಸಲಿಲ್ಲ. ದೇವರು ಪ್ರತಿಯೊಂದು ಅವಕಾಶವನ್ನು ಕೊಟ್ಟಾಗ ನಾವು ಪರಿವರ್ತನೆಗೊಳ್ಳಬೇಕು. ಗೊಳ್ಳದಿದ್ದರೆ ಅವರ ಅಹಂಕಾರ, ಗರ್ವ ಅವರನ್ನೇ ನಾಶ ಮಾಡುತ್ತದೆ ಎಂಬುದಕ್ಕೆ ಉದಾಹರಣೆ ಫರೋಹ ಅರಸ ಮತ್ತು ಅವನ ಸೈನ್ಯ. ದೇವರನ್ನು ವಿಶ್ವಾಸಿಸುವವರಿಗೆ, ನಂಬುವವರಿಗೆ ಎಂದೂ ಕೈ ಬಿಡುವುದಿಲ್ಲ. ಅವರು ರಕ್ಷಣೆಯನ್ನು ದಯಪಾಲಿಸುತ್ತಾರೆ, ಬಿಡುಗಡೆ ಕೊಡುತ್ತಾರೆ ಎಂಬ ಸಂದೇಶವನ್ನು ನಾವು ಇವತ್ತು ಆಲಿಸಿದೆವು. ಆ ಬಿಡುಗಡೆಯ ಆಶೀರ್ವಾದವನ್ನು ನಾವು ಪಡೆಯೋಣ. ಇಂದಿನ ಕೀರ್ತನೆ ವಿಮೋಚನೆ ಕಂಡ 15ನೇ ಅಧ್ಯಾಯ ಮುಂದುವರಿಸಿದ ಭಾಗ ಈ ವಾಚನದ್ದು. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ,
ಕುದುರೆಗಳನ್ನು ರಾಹುತರನು ಕಡಲಲ್ಲಿ ಕೆಡವಿ ನಾಶ ಮಾಡಿಹನು. ಸರ್ವೇಶ್ವರನೇ ನನ್ನ ಶಕ್ತಿ, ನನ್ನ ಗೀತೆ, ಆತನಿಂದಲೇ ನನಗೆ ದೊರಕಿತು ರಕ್ಷಣೆ. ಆತನನ್ನು ವರ್ಣಿಸುವೆನು, ಆತನೆನ್ನ ದೇವನು, ಆತನನ್ನು ಸ್ತುತಿಸುವೆನು, ಆತನೆನ್ನ ಪಿತೃಗಳ ದೇವನು. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಸರ್ವೇಶ್ವರನು ಯುದ್ಧಶೂರನು, ಸರ್ವೇಶ್ವರ ಎಂಬುದು ಆತನ ನಾಮಧೇಯವು. ಫರೋಹನ ರಥಗಳನ್ನು ಸೈನಿಕರನ್ನು ಕೆಡವಿ ಬಿಟ್ಟನಾತ ಕಡಲಲ್ಲಿ, ಫರೋಹನ ವೀರ ಶ್ರೇಷ್ಠರನ್ನು ಮುಳುಗಿಸಿ ಬಿಟ್ಟನಾತ ಕೆಂಪು ಸಮುದ್ರದಲ್ಲಿ. ಮುಚ್ಚಿಬಿಟ್ಟಿತವರನ್ನು ಸಮುದ್ರ ಸಾಗರವು, ಸೇರಿದರವರು ಕಲ್ಲಿನೋಪಾದಿ ಕಡಲಿನ ತಳವನು. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಹೇ ಸರ್ವೇಶ್ವರ, ನಿನ್ನ ಭುಜಬಲ ಶಕ್ತಿಯುತ, ಪುಡಿ ಮಾಡಿತು ನಿನ್ನ ಶತ್ರುಗಳನ್ನು ಆ ಬಾಹುಬಲ. ನಿನ್ನೆದುರಾಳಿಗಳನ್ನು ಕೆಡವಿ ಬಿಡುತ್ತೀ ಮಹಾ ತೇಜಸ್ವಿಯಾಗಿ. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ನಿನ್ನ ಸ್ವಂತ ನಾಡಾದ ಆ ಬೆಟ್ಟದ ಸೀಮೆಗೆ ನೀನವರನ್ನು ತಂದು ನೆಲೆಗೊಳಿಸುವೆ. ನಿನ್ನ ನಿವಾಸಕ್ಕೆ ನೀನಾರಿಸಿಕೊಂಡ ಸ್ಥಳಕ್ಕೆ, ನೀ ಸಿದ್ಧಪಡಿಸಿಕೊಂಡಿರುವ ಪವಿತ್ರ ಆಲಯಕ್ಕೆ, ಹೇ ಸರ್ವೇಶ್ವರ, ನೀನವರನ್ನು ಬರಮಾಡುವೆ. ಯುಗ ಯುಗಾಂತರಕ್ಕೂ ರಾಜ್ಯವಾಡುವವನು ಸರ್ವೇಶ್ವರನೇ. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಇಂದಿನ 4ನೆಯ ವಾಚನ ಯೆಶಾಯ ಪ್ರವಾದಿಯ ಗ್ರಂಥ, ಅಧ್ಯಾಯ 54, ವಾಕ್ಯಗಳು 5ರಿಂದ 14. ನಿನ್ನ ಸೃಷ್ಟಿಕರ್ತನೇ ನಿನಗೆ ಪತಿಯು, ಸೇನಾಧೀಶ್ವರನಾದ ಸರ್ವೇಶ್ವರ ಆತನ ಹೆಸರು. ಇಸ್ರಾಯೇಲಿನ ಪರಮ ಪಾವನನೇ ನಿನ್ನ ಉದ್ಧಾರಕನು, ಸರ್ವ ಲೋಕದ ದೇವ ಆತನ ನಾಮಧೇಯ. ಗಂಡ ಬಿಟ್ಟು ಮನ ನೊಂದಿರುವ ಪತ್ನಿ ನೀನು, ಹೌದು ತ್ಯಜಿಸಲಾದ ಯೌವನದ ಪತ್ನಿ ನೀನು. ಸರ್ವೇಶ್ವರ ಕನಿಕರಿಸಿ ಕರೆದಿಹನು ನಿನ್ನನು, ಆ ನಿನ್ನ ದೇವರ ನುಡಿಯಿದು. ಬಿಟ್ಟಿದ್ದೆನು ನಿನ್ನನ್ನು ಕ್ಷಣ ಮಾತ್ರ, ಪ್ರೀತಿಯಿಂದ ಸೇರಿಸಿಕೊಳ್ಳುವೆ ಹತ್ತಿರ. ತಟ್ಟನೆ ಉಕ್ಕಿ ಹರಿಯುವ ಕೋಪದಿಂದ ಕ್ಷಣ ಮಾತ್ರ ಮುಖ ಮರೆಸಿಕೊಂಡೇ ನಿನ್ನಿಂದ. ಕರುಣಿಸುವೆನು ನಿನ್ನನು ಶಾಶ್ವತ ಕೃಪೆಯಿಂದ. ಇಂತೆನ್ನುತಿಹನು ನಿನ್ನ ಉದ್ಧಾರಕ ಸರ್ವೇಶ್ವರ. ಶಪಥ ಮಾಡಿದೆ ನಾನು ನೋಹನ ದಿನದಂದು, ಜಲಪ್ರಳಯವು ಭೂಮಿಯನ್ನು ಇನ್ನು ಮುಳುಗಿಸದೆಂದು. ಶಪಥ ಮಾಡುವೆ ಈಗ ಕೋಪ ಮಾಡೆನು ಎಂದು, ಇನ್ನು ನಿನ್ನನ್ನು ಗದರಿಸೆನು ಎಂದು. ಬಿರುಕು ಬಿಟ್ಟಾವು ಬೆಟ್ಟಗಳು, ಕದಲಿಯಾವು ಗುಡ್ಡಗಳು, ನನ್ನ ಅಚಲ ಪ್ರೀತಿಯಾದರೋ ಬಿಟ್ಟು ಹೋಗದು ನಿನ್ನನು. ಶಾಂತಿ ಸಮಾಧಾನದ ನನ್ನೀ ಒಪ್ಪಂದವು ಕದಲದು, ನಿನ್ನ ಮೇಲೆ ಕರುಣೆ ಇಟ್ಟಿರುವ ಸರ್ವೇಶ್ವರನ ನುಡಿಯುವುದು. ಶೋಷಣೆಗೆ, ಬಿರುಗಾಳಿಗೆ, ನಿರ್ಗತಿಗೆ ಗುರಿಯಾದವಳೇ, ನಿರ್ಮಿಸುವೆ ನಿನ್ನನ್ನು ವಜ್ರ ವೈಡೂರ್ಯಗಳಿಂದ. ಅಸ್ಥಿವಾರ ಹಾಕುವೆ ನಿನಗೆ ನೀಲಮಣಿಗಳಿಂದ, ನಿರ್ಮಿಸುವೆ ನಿನ್ನ ಗೋಪುರಗಳನ್ನು ಮಾಣಿಕ್ಯಗಳಿಂದ. ನಿನ್ನ ಪೌಳಿ ಗೋಡೆಯನ್ನು ಅನರ್ಘ್ಯ ರತ್ನಗಳಿಂದ. ನಿನ್ನ ಮಕ್ಕಳು ಶಿಕ್ಷಿತರಾಗುವರು ನನ್ನಿಂದ, ಸಮೃದ್ಧವಾಗಿ ಬಾಳುವರು ಅವರು ಸುಖ ಶಾಂತಿಯಿಂದ. ನ್ಯಾಯ ನೀತಿ ನಿನಗಾಧಾರ, ದೂರವಿರುವುದು ಹಿಂಸಾಚಾರ. ಭಯಭೀತಿಗೆ ನೀ ದೂರ, ಅವು ಬಾರವು ನಿನ್ನ ಹತ್ತಿರ. ಆತ್ಮೀಯರೇ, ಈ ವಾಚನ ದೇವರು ನಮ್ಮನ್ನು ಕರುಣಿಸುತ್ತಾರೆ ತನ್ನ ಶಾಶ್ವತ ಕೃಪೆಯಿಂದ. ನಮ್ಮನ್ನು ರಕ್ಷಿಸುತ್ತಾರೆ, ಪ್ರೀತಿಸುತ್ತಾರೆ ಮತ್ತು ಪೋಷಿಸುತ್ತಾರೆ. ನಮಗೆ ಅನುಭವ ಆಗಬಹುದು, ದೇವರು ನಮ್ಮೊಟ್ಟಿಗೆ ಇಲ್ಲದ ಅನುಭವ. ಅದಕ್ಕೆ ದೇವರು ಹೇಳಿದ್ರೆ, ಕ್ಷಣ ಮಾತ್ರ ಬಿಟ್ಟಿದ್ದೇನು ನಿನ್ನನ್ನು, ಆದರೆ ಪ್ರೀತಿಯಿಂದ ನಿನ್ನನ್ನು ಸೇರಿಸಿಕೊಳ್ಳುವೆ ಹತ್ತಿರ. ಏಕೆಂದರೆ ನೀನು ನನ್ನಿಂದ ದೂರ ಹೋಗ್ತಾ ಇದ್ದೀಯಾ, ನಾನು ನಿನ್ನಿಂದ ದೂರವಾಗ್ತಾ ಇಲ್ಲ. ಇಸ್ರಾಯೇಲರಿಗೆ ಭರವಸೆಯ ವಾಚನ. ಈ ರಾತ್ರಿ ಈ ವಿಶೇಷವಾಗಿ ಪಾಸ್ಕ ಜಾಗರಣೆಯನ್ನು ಮಾಡುವ ನಮಗೆ ಭರವಸೆಯನ್ನು ನೀಡುವ ವಾಚನವಾಗಿದೆ. ಈ ಪ್ರವಾದಿಯ ವಾಚನದಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಕೀರ್ತನೆ 30 ಶ್ಲೋಕ. ನಿನಗೆನ್ನ ವಂದನೆ ಪ್ರಭು ನನ್ನನ್ನುದ್ಧರಿಸಿದೆ. ನಿನಗೆನ್ನ ವಂದನೆ ಪ್ರಭು ನನ್ನನ್ನುದ್ಧರಿಸಿದೆ. ಶತ್ರುಗಳೆನ್ನ ಕುರಿತು ಹಿಗ್ಗದಂತೆ ಮಾಡಿದೆ. ಪಾತಾಳದಿಂದೆನ್ನ ಪ್ರಾಣವನ್ನು ಮೇಲೆತ್ತಿದೆ. ಎನ್ನ ಬದುಕಿಸಿದೆ ದೇವ, ಸಮಾಧಿ ಸೇರಗೊಡದೆ. ನಿನಗೆನ್ನ ವಂದನೆ ಪ್ರಭು ನನ್ನನ್ನುದ್ಧರಿಸಿದೆ. ಭಕ್ತರೇ ಸಂಕೀರ್ತಿಸಿರಿ ಪ್ರಭುವನು, ಮಾಡಿರಿ ಆತನ ನಾಮ ಸ್ಮರಣೆಯನು.
ಆತನ ಕೋಪ ಕ್ಷಣ ಮಾತ್ರ, ಆತನ ಕೃಪೆ ಜೀವನ ಪರ್ಯಂತ. ಇರುಳು ಬರಲು ಇರಬಹುದು ಅಳಲು, ನಲಿವು ಉಲಿವುದು ಹಗಲು ಅರಿಯಲು. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ. ಆಲಿಸು ಪ್ರಭು, ಕರುಣಿಸು, ನೆರವಾಗು ಬೇಗ ಎಂದು ಪ್ರಭು ನಾನಿನ್ನನ್ನು ಪ್ರಾರ್ಥಿಸಿದಾಗ ಎನ್ನ ಗೋಳಾಟವನ್ನು ನೀ ಕುಣಿದಾಟವಾಗಿಸಿದೆ, ಎನ್ನ ಗೋಡಿ ತಟ್ಟನ್ನು ಹರ್ಷಾಭರಣವಾಗಿಸಿದೆ. ಹೇ ಪ್ರಭು ಎನ್ನ ದೇವ, ನಿನಗೆನ್ನ ಅನಂತ ಧನ್ಯ ವಂದನೆ, ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ. ಈ ಕೀರ್ತನೆಯಲ್ಲಿ ಒಂದು ಮಾತು, ಎನ್ನ ಗೋಳಾಟವನ್ನು ನೀನು ಕುಣಿದಾಟವಾಗಿಸಿದೆ. He will turn our sorrows into joy. ಆದ್ದರಿಂದ ದೇವರಿಗೆ ನಾವು ವಂದನೆ ಸಲ್ಲಿಸೋಣ. ನಮ್ಮ ದುಃಖಗಳನ್ನು ಸಂತೋಷಭರಿತವಾಗಿ, ನಮ್ಮ ಅನಾರೋಗ್ಯವನ್ನು ಆರೋಗ್ಯವಾಗಿ ಮಾರ್ಪಡಿಸಲು ಶಕ್ತವುಳ್ಳ ದೇವರು ನಮ್ಮನ್ನು ಆಶೀರ್ವದಿಸಲಿ. ಇಲ್ಲಿನ 5ನೆಯ ವಾಚನ ಯೆಶಾಯ ಪ್ರವಾದಿಯ ಗ್ರಂಥದಿಂದ, ಅಧ್ಯಾಯ 55 ವಾಕ್ಯಗಳು 1ರಿಂದ 11. ಇಲೇ ಬಾಯಾರಿದ ಜನರೇ, ನೀರಿನ ಬಳಿಗೆ ಬನ್ನಿ, ಹಣವಿಲ್ಲದವರೇ ಬನ್ನಿ, ಅನ್ನವನ್ನು ತೆಗೆದುಕೊಂಡು ತಿನ್ನಿ, ಹಾಲನ್ನು ದ್ರಾಕ್ಷಾರಸವನ್ನು ಕ್ರಯವಿಲ್ಲದೆ ಕೊಂಡುಕೊಳ್ಳಿ. ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ತೃಪ್ತಿ ತರದ ಪದಾರ್ಥಕ್ಕೆ ನಿಮ್ಮ ದುಡಿತದ ವೆಚ್ಚವೇಕೆ? ಕಿವಿಗುಡಿ ನನಗೆ, ಉಳಿತನ್ನು ತಿಂದು ಆನಂದ ಪಡಿ, ಆ ಮೃಷ್ಟಾನ್ನವನ್ನುಂಡು ಕಿವಿಯನ್ನಿತ್ತ ತಿರುಗಿಸಿ ಬನ್ನಿ ನನ್ನ ಬಳಿಗೆ. ಬದುಕಿ ಬಾಳುವಿರಿ ನೀವು ಕಿವಿ ಕೊಟ್ಟರೆ ನಗೆ, ದಾವೀದನಿಗೆ ವಾಗ್ದಾನವಿತ್ತ ವರವ ಈವೆ ನಿಮಗೆ. ಮಾಡಿಕೊಳ್ಳುವೆ ಚಿರವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ, ನೇಮಿಸಿರುವೆ ಆತನನ್ನು ಜನಗಳಿಗೆ ಸಾಕ್ಷಿಯನ್ನಾಗಿ, ಜನಾಂಗಗಳಿಗೆ ನಾಯಕನನ್ನಾಗಿ, ಅಧಿಪತಿಯನ್ನಾಗಿ. ಎಲೇ ಇಸ್ರಾಯೇಲೇ, ನಿನ್ನ ದೇವರಾದ ಸರ್ವೇಶ್ವರನಿಗೋಸ್ಕರ, ನಿನ್ನ ಮಹಿಮೆ ಪಡಿಸಿದ ಇಸ್ರಾಯೇಲಿನ ಪರಮ ಪಾವನಿಗೋಸ್ಕರ ನೀ ಕರೆಗುಡುವೆ ನಿನಗೆ ಗೊತ್ತಿಲ್ಲದ ಜನಾಂಗಕ್ಕೆ. ಆಗ ಅಪರಿಚಿತರು ಓಡಿ ಬರುವರು ನಿನ್ನ ಆಶ್ರಯಕ್ಕೆ. ಅರಸಿರಿ ಪ್ರಭು, ಅರಸಿರಿ ಸರ್ವೇಶ್ವರನನ್ನು ಆತ ದೊರಕುವ ವೇಳೆಯಲ್ಲಿ, ವಿನಂತಿಸಿರಿ ಆತನಿರುವಾಗಲೇ ಸಮೀಪದಲ್ಲಿ. ಬಿಟ್ಟು ಬಿಡಲಿ ದುಷ್ಟನು ತನ್ನ ದುರ್ಮಾರ್ಗವನ್ನು, ತೊರೆದು ಬಿಡಲಿ ದುರುಳನು ದುರಾಲೋಚನೆಗಳನ್ನು. ಹಿಂದಿರುಗಿ ಬರಲಿ ಸರ್ವೇಶ್ವರನ ಬಳಿಗೆ, ಕರುಣೆ ತೋರುವನು ಆತನು ಅವನಿಗೆ. ಆಶ್ರಯ ಪಡೆಯಲಿ ಅವನು ನಮ್ಮ ದೇವರಿಂದ, ಕ್ಷಮಿಸುವನಾತನು ಮಹಾಕೃಪೆಯಿಂದ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ ಎಂದಿಹನು ಸರ್ವೇಶ್ವರ. ಎಷ್ಟೋ ಉನ್ನತ ಆಕಾಶವು ಭೂಮಿಯಿಂದ, ಅಷ್ಟೋ ಉನ್ನತ ನನ್ನ ಮಾರ್ಗ ನಿಮ್ಮ ಮಾರ್ಗಗಳಿಗಿಂತ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ. ಮಳೆಯು ಹಿಮವು ಆಕಾಶ ಮಂಡಲದಿಂದಿಳಿದು ಬಂದು ತೋಯಿಸಿ ಹಸಿರುಗೊಳಿಸಿ ಹುಲುಸು ಮಾಡುತ್ತವೆ ಭೂಮಿಯನ್ನು. ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರ ಒದಗಿಸದೆ ಹಿಂದಿರುಗಿ ಬರುವುದಿಲ್ಲ ಅವು ಸುಮ್ಮನೆ ಬಂದಲ್ಲಿಗೆ. ಅಂತೆಯೇ ನನ್ನ ಬಾಯಿಂದ ಹೊರಡುವ ಮಾತು ತನ್ನ ಇಷ್ಟಾರ್ಥವನ್ನು ನೆರವೇರಿಸಿದ ಹೊರತು, ನನ್ನ ಉದ್ದೇಶವನ್ನು ಕೈಗೂಡಿಸಿದ ಹೊರತು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂದಿರುಗದು. ಆತ್ಮೀಯರೇ, ಎಂತ ಒಂದು ಒಳ್ಳೆಯ ವಾಚನ ನಮಗೆ ಇವತ್ತು ಇದೆ. ದೇವರು ಹೇಳ್ತಾರೆ ನೋಡ್ರಿ, ಎಷ್ಟು ಸುಂದರವಾಗಿ ಹೇಳ್ತಾರೆ, ನನ್ನ ಹತ್ತಿರ ನೀವು ಬನ್ನಿ, ಬಂದವರೆಲ್ಲ ನಾನು ದಾಹ ತೀರುವಂತ ಜೀವಜಲವನ್ನು ಕೊಡುತ್ತೇನೆ. ಈ ಪುನರುತ್ಥಾನ ಯೇಸುವಿನ ಪ್ರಭೆಯಿಂದ ನಮ್ಮಲ್ಲಿರುವ ಎಲ್ಲ ದಾಹಗಳು ಹೊರಟು ಹೋಗ್ತವೆ, ಪಾಪ ಎಲ್ಲೋ ಬಿಟ್ಟು ಹೋಗುತ್ತದೆ, ಹೊಸ ಶಕ್ತಿ ಚೈತನ್ಯ ನಮಗೆ ಸಿಗುತ್ತೆ. ಅದರಿಂದ ಈ ವಾಚನ ಹೇಳುತ್ತೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ, ಅದು ಎಷ್ಟೋ ಉನ್ನತವಾದುವು. ದೇವರ ಆಲೋಚನೆಗಳು, ದೇವರ ಮಾರ್ಗಗಳನ್ನು ನಾವು ಕಂಡುಕೊಳ್ಳೋಣ. ಇಸ್ರಾಯೇಲರಿಗೆ ದೇವರು ಹೇಳಿದ್ರು, ನನ್ನ ಮಾರ್ಗದಲ್ಲಿ ನಡೆಯುವವರಾದರೆ ನೀವು ಆಶೀರ್ವಾದ ಹೊಂದುವಿರಿ. ಈ ರಾತ್ರಿ ನಾವು ಈ ವಾಚನಗಳ ಪ್ರಕಾರ ದೇವರ ಹಾದಿಯಲ್ಲಿ ನಡೆಯೋಣ. ಒಂದು ವೇಳೆ ಆ ಹಾದಿಯಲ್ಲಿ ಇಲ್ಲದಿದ್ದರೆ ಇವತ್ತೊಂದು ನಿರ್ಧಾರ ಮಾಡೋಣ, ಪುನರುತ್ಥಾನ ಯೇಸುವಿನ ನಿಜವಾದ ಹಿಂಬಾಲಕರು ನಾವಾಗಬೇಕು, ನಿಜವಾದ ಶಿಷ್ಯರು ನಾವಾಗಬೇಕು. ದೇವರ ವಾಕ್ಯದ ಶಕ್ತಿ ಹೇಗೆ ಅಂತೇಳಿ ಈ ವಾಕ್ಯದ ಕೊನೆಯ ಮಾತುಗಳನ್ನು ನಾವು ಆಲಿಸಿದೆವು, ವಾಚನದ ಕೊನೆಯ ಮಾತುಗಳು.
ಮಳೆಯು ಹಿಮವು ಆಕಾಶ ಮಂಡಲದಿಂದ ಇಳಿದು ಬಂದು ತೋಯಿಸಿ ಹಸಿರುಗೊಳಿಸಿ ಉಲುಸು ಮಾಡುತ್ತವೆ ಭೂಮಿಯನ್ನು. ಬಿತ್ತುವನಿಗೆ ಬೀಜ, ಉಣ್ಣುವನಿಗೆ ಆಹಾರ ಕೊಡುತ್ತದೆ. ಹಾಗೆಯೇ ದೇವರ ವಾಕ್ಯ ಹೊರಡಿದ ಮಾತು ಆಶೀರ್ವಾದ, ಇಷ್ಟಾರ್ಥವನ್ನು ನೆರವೇರಿಸಿದ ಹೊರತು, ಉದ್ದೇಶವನ್ನು ಕೈಗೂಡಿಸಿದ ಹೊರತು ವ್ಯರ್ಥವಾಗಿ ಹಿಂದಿರುಗದು. ನಾನು ವಾಚನಗಳು ನಿಮಗೆ ಓದ್ತೀನಿ. ಈ ವಾಚನಗಳು ವ್ಯರ್ಥವಾಗಿ ವಾಪಸ್ ಹೋಗುವುದಿಲ್ಲ. ನಿಮಗೆ ಆಶೀರ್ವಾದ ಉಂಟಾಗುವುದು. ನೀವು ಹೊಸ ಶಕ್ತಿ ಚೈತನ್ಯವನ್ನು ಪಡೆಯುವಿರಿ. ದೇವರ ಕರುಣೆಯನ್ನು ಹೊಂದುವಿರಿ. ಕೀರ್ತನೆ ಯೆಶಾಯ 12ನೇ ಅಧ್ಯಾಯ ಶ್ಲೋಕ: ಉದ್ಧರಿಸುವ ಒರತೆಗಳಿಂದ ಸೇದುವಿರಿ ನೀರನ್ನು ಹರುಷದಿಂದ. ಉದ್ಧರಿಸುವ ಒರತೆಗಳಿಂದ ಸೇದುವಿರಿ ನೀರನ್ನು ಹರುಷದಿಂದ. ದೇವನೇ ಉದ್ಧಾರಕ ನನಗೆ, ಆತನಲ್ಲಿದೆ ನನಗೆ ನಿರ್ಭೀತ ನಂಬಿಕೆ. ದೇವಾದಿ ದೇವನೇ ನನಗೆ ಶಕ್ತಿ, ಆತನೆನ್ನ ಕೀರ್ತನೆಯ ವ್ಯಕ್ತಿ. ತಂದಿಹನಾಥ ನನಗೆ ಮುಕ್ತಿ. ಉದ್ಧರಿಸುವ ಒರತೆಗಳಿಂದ ಸೇದುವಿರಿ ನೀರನ್ನು ಹರುಷದಿಂದ. ಉದ್ಧರಿಸುವ ಒರತೆಗಳಿಂದ ಸೇದುವಿರಿ ನೀರನ್ನು ಹರುಷದಿಂದ. ಸಲ್ಲಿಸಿರಿ ಸರ್ವೇಶ್ವರನಿಗೆ ಕೃತಜ್ಞತೆಯನ್ನು, ಸ್ಮರಿಸಿರಿ ಆತನ ಶ್ರೀನಾಮವನ್ನು. ಸಾರಿರಿ ಜನತೆಗೆ ಆತನ ಕಾರ್ಯಗಳನ್ನು, ಘೋಷಿಸಿರಿ ಆತನ ನಾಮ ಘನತೆಯನ್ನು. ಉದ್ಧರಿಸುವ ಒರತೆಗಳಿಂದ ಸೇದುವಿರಿ ನೀರನ್ನು ಹರುಷದಿಂದ. ಹಾಡಿರಿ ಸರ್ವೇಶ್ವರನಿಗೆ ಸ್ತುತಿಯನ್ನು, ಎಸಗಿಹನಾಥ ಮಹಿಮಾ ಕಾರ್ಯಗಳನ್ನು. ತಿಳಿಸಿರಿ ಜಗದಾದ್ಯಂತಕ್ಕೆ ಈ ವಿಷಯವನ್ನು. ಸಿಯೋನಿನ ನಿವಾಸಿಗಳೇ, ಹಾಡಿರಿ ಮಾಡಿರಿ ಭಜನ. ನಿಮ್ಮ ಮಧ್ಯೆ ಇರುವ ಆ ಘನವಂತನ, ಇಸ್ರಾಯೇಲಿನ ಸ್ವಾಮಿ ಪರಮ ಪಾವನನ. ಉದ್ಧರಿಸುವ ಒರತೆಗಳಿಂದ ಸೇದುವಿರಿ ನೀರನ್ನು ಹರುಷದಿಂದ. 6ನೆಯ ವಾಚನ ಪ್ರವಾದಿ ಬಾರೂಕನ ಗ್ರಂಥದಿಂದ ವಾಚನ. ಅಧ್ಯಾಯ 3 ವಾಕ್ಯಗಳು 9ರಿಂದ 15, 32 ಮತ್ತು ಅಧ್ಯಾಯ 4ರಿಂದ 4 ತನಕ. ಇಸ್ರಾಯೇಲಿ, ಜೀವದಾಯಕ ಆಜ್ಞೆಗಳನ್ನು ಕೇಳು, ಸುಜ್ಞಾನವನ್ನು ಕಲಿತುಕೋ, ಕಿವಿಗೊಟ್ಟು. ಇಸ್ರಾಯೇಲೇ, ಇದು ಸಂಭವಿಸಿದ್ದು ಹೇಗೆ? ನಿನ್ನ ಶತ್ರುಗಳ ದೇಶದೊಳಗೆ ನೀನು ಬಂದುದು ಹೇಗೆ? ಪರದೇಶದಲ್ಲಿ ನೀನು ಮುಪ್ಪಾದುದು ಹೇಗೆ? ಸತ್ತವರಂತೆ ನೀನು ಹೊಲೆಯಾದುದು ಹೇಗೆ? ಪಾತಾಳ ಲೋಕ ಸೇರಿದವರಂತೆ ನೀನು ಪರಿಗಣಿತನಾದುದು ಹೇಗೆ? ಸುಜ್ಞಾನದ ಬುಗ್ಗೆಯನ್ನೇ ನೀ ಮರೆತು ಬಿಟ್ಟಿರುವೆ. ದೇವರ ಮಾರ್ಗದಲ್ಲಿ ನೀನು ನಡೆದಿದ್ದರೆ ನಿರಂತರ ಶಾಂತಿ ಸಮಾಧಾನದಿಂದ ವಾಸಿಸುತ್ತಿದ್ದೆ. ಸುಜ್ಞಾನವೆಲ್ಲಿದೆ, ಶಕ್ತಿ ಎಲ್ಲಿದೆ, ವಿವೇಕ ಎಲ್ಲಿದೆ ಎಂಬುದನ್ನು ಕಲಿ. ಆಗ ಕಂಡುಕೊಳ್ಳುವೆ ದೀರ್ಘಾಯುಸ್ಸು ಮತ್ತು ಜೀವ ಎಲ್ಲಿವೆ ಎಂದು, ದಾರಿ ತೋರುವ ಬೆಳಕು ಮತ್ತು ಶಾಂತಿ ಎಲ್ಲಿವೆ ಎಂದು. ಸುಜ್ಞಾನದ ನೆಲೆಯನ್ನು ಕಂಡು ಹಿಡಿದಿರುವವರಾರು? ಅದರ ನಿಧಿಗ್ರಹವನ್ನು ಪ್ರವೇಶಿಸಿರುವವರಾರು? ಆದರೆ ಸುಜ್ಞಾನವನ್ನು ಬಲ್ಲ ಸರ್ವಜ್ಞನೊಬ್ಬನಿದ್ದಾನೆ. ಆತ ತನ್ನ ಸ್ವಂತ ಬುದ್ಧಿ ವಿವೇಕದಿಂದ ಅದನ್ನು ತಿಳಿದಿದ್ದಾನೆ. ಜಗತ್ತನ್ನು ಚಿರಕಾಲ ಸ್ಥಿರವಾಗಿರಿಸಿದವನು ಆತನೇ. 4 ಕಾಲಿನ ಪಶು ಪ್ರಾಣಿಗಳಿಂದ ಅದನ್ನು ತುಂಬಿಸಿದವನು ಆತನೇ. ಆತ ಬೆಳಕನ್ನು ಕಳುಹಿಸುತ್ತಾನೆ, ಅದು ಬರುತ್ತದೆ. ಹಿಂದಕ್ಕೆ ಕರೆದಾಗ ಭಯದಿಂದ ಹಿಂದಿರುಗುತ್ತದೆ. ತಾರೆಗಳು ನಿಯಮಿತ ಸ್ಥಳದಲ್ಲಿ ಸಂತಸದಿಂದ ಮಿನುಗುತ್ತವೆ. ಆತ ಕರೆದಾಗ ಇಗೋ ಇಲ್ಲಿದ್ದೇವೆ ಎಂದು ಹೇಳುತ್ತವೆ. ತಮ್ಮನ್ನು ಸೃಷ್ಟಿಸಿದ ಆತನ ಆನಂದಕ್ಕಾಗಿ ಅವು ಹೊಳೆಯುತ್ತವೆ. ಆತನೇ ನಮ್ಮ ದೇವರು, ಯಾರೂ ಇಲ್ಲ ಆತನಿಗೆ ಸಮಾನರು. ಜ್ಞಾನದ ಇಡೀ ಮಾರ್ಗವನ್ನು ಅರಿತಿದ್ದಾರೆ ಆ ದೇವರು. ತಮ್ಮ ದಾಸ ಯಾಕೋಬನಿಗೂ ತಮ್ಮ ಪ್ರಿಯ ಇಸ್ರಾಯೇಲರಿಗೂ ಶ್ರುತಪಡಿಸಿದ್ದಾರೆ ಅದನ್ನು. ಅನಂತರವೇ ಸುಜ್ಞಾನ ಧರೆಯ ಮೇಲೆ ಕಾಣಿಸಿಕೊಂಡಿತು, ಮಾನವರ ಮಧ್ಯೆ ಅದು ವಾಸ ಮಾಡಿತು. ಸುಜ್ಞಾನವೇ ದೈವಾಜ್ಞೆಗಳ ಗ್ರಂಥ, ಸದಾಕಾಲಕ್ಕೂ ಸ್ಥಿರವಾದ ಧರ್ಮಶಾಸ್ತ್ರ. ಪಡೆಯುವರು ಸಜೀವ, ಅದನ್ನು ಪ್ರಾಮಾಣಿಕವಾಗಿ ಪಾಲಿಸುವವರು. ಅದನ್ನು ಬಿಟ್ಟು ಬಿಡುವವರು ಸಾಯುವರು. ಇಸ್ರಾಯೇಲೇ, ಹಿಂದಿರುಗಿ ಬಾ, ಸುಜ್ಞಾನವನ್ನು ಸ್ವೀಕರಿಸು. ಅದರ ಪ್ರಕಾಶದಲ್ಲಿ ಬೆಳಕಿನತ್ತ ಪ್ರವರ್ತಿಸು. ನಿನ್ನ ಗೌರವವನ್ನು ಇನ್ನೊಬ್ಬನಿಗೆ ಸಲ್ಲಗೊಡಬೇಡ. ನಿನ್ನ ಸೌಲಭ್ಯಗಳನ್ನು ಅನ್ಯ ಜನರಿಗೆ ಬಿಟ್ಟು ಬಿಡಬೇಡ. ಇಸ್ರಾಯೇಲಿ, ನಾವು ಧನ್ಯರು, ದೇವರಿಗೆ ಪ್ರಿಯವಾದುದು ನಮಗೆ ಬಯಲಾಗಿರುವುದು.
ಆತ್ಮೀಯ ಸಹೋದರ ಸಹೋದರಿಯರೇ, ಬಾರುಕನ ಗ್ರಂಥ ದೇವರ ಜ್ಞಾನದ ಕುರಿತು ಹೇಳುತ್ತೆ. ದೇವರ ಜ್ಞಾನ ಬಿಟ್ಟು ನಾವು ಈ ಲೋಕದ ಜ್ಞಾನದ ಹಿಂದೆ ಹೋದಾಗ ಹೊಸೆಯ 4:6 ಇದನ್ನೇ ಹೇಳ್ತಾ ಇದ್ದಾನೆ. ನನ್ನ ಜನರು ಜ್ಞಾನಹೀನರಾಗಿ ಅಳಿದು ಹೋಗುತ್ತಿದ್ದಾರೆ, ಅವರು ದೈವ ಜ್ಞಾನವನ್ನು ತಿರಸ್ಕರಿಸಿದ್ದಾರೆ. ದೇವರಿಂದ ದೂರ ಸರಿಯದೆ ದೇವರೊಡನೆ ದೇವರ ಸಂರಕ್ಷಣೆ ಯೋಜನೆಯನ್ನು ಅರ್ಥೈಸಿ ಜೀವಿಸುವ ಜೀವನ ನಮ್ಮದಾಗಲಿ. ದೇವರ ಮಾರ್ಗದಲ್ಲಿ ನೀನು ನಡೆದಿದ್ದರೆ ನಿರಂತರ ಶಾಂತಿ ಸಮಾಧಾನದಿಂದ ವಾಸಿಸುತ್ತಿದ್ದೆ. ನಿರಂತರ ಶಾಂತಿ ಸಮಾಧಾನ ಬೇಕಾದರೆ ದೇವರ ಮಾರ್ಗದಲ್ಲಿ ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸೋಣ, ಆ ಸುಜ್ಞಾನದ ಆಶೀರ್ವಾದವನ್ನು ಪಡೆಯೋಣ. ಕೀರ್ತನೆ 19 ಶ್ಲೋಕ: ಪ್ರಭು ನಿತ್ಯ ಜೀವವನ್ನು ಈವ ನುಡಿಯಿರುವುದು ತಮ್ಮಲ್ಲೇ. ಪ್ರಭುವಿನ ಆಜ್ಞೆ ಪರಿಪೂರ್ಣ, ಜೀವನಕದು ನವಚೇತನ. ನಂಬಲರ್ಹ ಪ್ರಭುವಿನ ಶಾಸನ, ಮುಗ್ಧರಿಗದು ಸುಜ್ಞಾನ. ಪ್ರಭುವಿನ ನಿಯಮ ನೀತಿಬದ್ಧ, ಮನಸ್ಸಿಗದು ಆನಂದ. ಪ್ರಭುವಿನ ಕಟ್ಟಳೆ ಪರಿಶುದ್ಧ, ಕಣ್ಣಿಗದು ದೀವಿಗೆ. ಪ್ರಭು ನಿತ್ಯ ಜೀವವನ್ನು ಈವ ನುಡಿಯಿರುವುದು ತಮ್ಮಲ್ಲೇ. ಪ್ರಭುವಿನ ಭೀತಿ ಪವಿತ್ರ, ಅದೆಂದಿಗೂ ಶಾಶ್ವತ. ಪ್ರಭುವಿನ ತೀರ್ಪು ಯಥಾರ್ಥ, ಪರಿಪೂರ್ಣ ನ್ಯಾಯಯುತ. ಅಪೇಕ್ಷಣೀಯವಾದುವು ಚಿನ್ನ ಅಪರಂಜಿಗಿಂತ, ಅತಿ ಮಧುರವಾದುವು ಅಪ್ಪಟ ಜೇನುತುಪ್ಪಕ್ಕಿಂತ. ಪ್ರಭು ನಿತ್ಯ ಜೀವವನ್ನು ಈಯುವ ನುಡಿ ಇರುವುದು ತಮ್ಮಲ್ಲೇ. ಇನ್ನಿನ 7ನೆಯ ವಾಚನ ಎಸೇಕಿಯೇಲ್ ಪ್ರವಾದಿಯ ಗ್ರಂಥ 36ನೇ ಅಧ್ಯಾಯ ವಾಕ್ಯ 16ರಿಂದ 28. ಚೆನ್ನಾಗಿ ಆಲಿಸಿ. ಭರವಸೆ ಕಳೆದುಕೊಂಡವರಿಗೆ ಭರವಸೆ ಕೊಡುವ ಆ ವಾಚನ, ಕಠಿಣ ಹೃದಯಗಳನ್ನು ಪರಿವರ್ತಿಸಿ ಪರಿಶುದ್ಧತೆಯಿಂದ ತುಂಬಿಸುವ ಆಶೀರ್ವಾದ ಕೊಡುವ ವಾಚನ ಮಾತ್ರವಲ್ಲ, ನಿರ್ಮಲೋದಕ ಪವಿತ್ರಾತ್ಮರನ್ನೇ ನಮಗೆ ದಯಪಾಲಿಸುವ ದೇವರ ಶಕ್ತಿ ಮತ್ತು ನಾವು ನೂತನ ಹೃದಯವನ್ನು ಪಡೆಯುವ ಒಂದು ಆಶೀರ್ವಾದ ಈ ವಾಚನದಲ್ಲಿ ಆಲಿಸುತ್ತೇವೆ. ಪ್ರವಾದಿ ಎಸೇಕಿಯೇಲನ ಗ್ರಂಥದಿಂದ ವಾಚನ, ಅಧ್ಯಾಯ 36 16ರಿಂದ 28. ಸರ್ವೇಶ್ವರ ಈ ವಾಣಿಯನ್ನು ನನಗೆ ದಯಪಾಲಿಸಿದರು. ನರಪುತ್ರನೇ, ಇಸ್ರಾಯೇಲ್ ವಂಶದವರು ಸ್ವದೇಶದಲ್ಲಿ ವಾಸಿಸುತ್ತಿದ್ದಾಗ ತಮ್ಮ ದುರ್ಮಾರ್ಗ ದುರಾಚಾರಗಳಿಂದ ಅದನ್ನು ಅಶುದ್ಧಗೊಳಿಸಿದರು. ಅವರ ನಡತೆ ಮುಟ್ಟಿನ ಹೊಲಸಿನಂತೆ ನನಗೆ ಅಸಹ್ಯವಾಗಿತ್ತು. ಅವರು ನಾಡಿನ ಮೇಲೆ ರಕ್ತವನ್ನು ಸುರಿಸಿ ತಮ್ಮ ವಿಗ್ರಹಗಳಿಂದ ಅದನ್ನು ಹೊಲ್ಲೆಗೈದ ಕಾರಣ ನಾನು ಅವರ ಮೇಲೆ ನನ್ನ ರೋಷಾಗ್ನಿಯನ್ನು ಸುರಿಸುವೆನು. ಜನಾಂಗಗಳೊಳಗೆ ಅವರನ್ನು ಚದುರಿಸುವೆನು. ದೇಶಗಳಿಗೆ ತೂರಿಬಿಟ್ಟು ಅವರ ದುರ್ಮಾರ್ಗ ದುರಾಚಾರಗಳಿಗೆ ಸರಿಯಾಗಿ ದಂಡಿಸಿದೆನು. ಅವರು ಆ ಜನಾಂಗಗಳೊಳಗೆ ಸೇರಿಕೊಂಡ ಮೇಲೆ, ಓಹೋ, ಇವರು ಸರ್ವೇಶ್ವರನ ಪ್ರಜೆಗಳು, ಆತನ ದೇಶದಿಂದ ಭ್ರಷ್ಟರಾಗಿ ಬಂದಿದ್ದಾರೆ ಎಂದೆನಿಸಿಕೊಂಡರು. ನನ್ನ ಪರಿಶುದ್ಧ ನಾಮಕ್ಕೆ ಅಪಕೀರ್ತಿಯನ್ನು ತಂದರು. ಇಸ್ರಾಯೇಲ್ ವಂಶದವರು ಜನಾಂಗಗಳೊಳಗೆ ಸೇರಿ ಅಲ್ಲಿ ಅಪಕೀರ್ತಿಗೆ ಗುರಿ ಮಾಡಿದ್ದ ನನ್ನ ಪರಿಶುದ್ಧ ನಾಮವನ್ನು ಕುರಿತು ನಾನು ಮರುಗಿದೆನು. ಆದ ಕಾರಣ ನೀನು ಇಸ್ರಾಯೇಲ್ ವಂಶದವರಿಗೆ ಹೀಗೆ ನುಡಿ, ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ಇಸ್ರಾಯೇಲ್ ವಂಶದವರೇ, ನಿಮ್ಮ ನಿಮಿತ್ತವಲ್ಲ, ನೀವು ಜನಾಂಗಗಳೊಳಗೆ ಸೇರಿ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಪರಿಶುದ್ಧ ನಾಮದ ನಿಮಿತ್ತವೇ ಈ ರಕ್ಷಣಾ ಕಾರ್ಯವನ್ನು ಮಾಡುತ್ತೇನೆ. ಜನಾಂಗಗಳಲ್ಲಿ ಅಪಕೀರ್ತಿಗೆ ಗುರಿಯಾದ, ಅಂದರೆ ನೀವು ಜನಾಂಗಗಳ ನಡುವೆ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಶ್ರೀನಾಮದ ಗೌರವವನ್ನು ನಾನು ಕಾಪಾಡಿಕೊಳ್ಳುವೆನು. ಹೀಗೆ ನಾನು ಅವುಗಳ ಕಣ್ಣೆದುರಿಗೆ ನಿಮ್ಮ ರಕ್ಷಣೆಯ ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವೆನು. ಆಗ ನಾನೇ ಸರ್ವೇಶ್ವರ ಎಂದು ಅವುಗಳಿಗೆ ನಿಶ್ಚಿತವಾಗುವುದು. ಇದು ಸರ್ವೇಶ್ವರನಾದ ದೇವರ ನುಡಿ. ನಾನು ನಿಮ್ಮನ್ನು ಜನಾಂಗಗಳಿಂದ ಬಿಡಿಸಿ ಸಕಲ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡುವೆನು. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸುವೆನು. ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನನ್ನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು.
ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ನಾಡಿನಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆಯಾಗಿರುವಿರಿ, ನಾನು ನಿಮಗೆ ದೇವರಾಗಿರುವೆನು. ಆತ್ಮೀಯರೇ, ನಿರ್ಮಲೋದಕವನ್ನು ಪ್ರೋಕ್ಷಿಸುವೆನು, ನೀವು ನಿರ್ಮಲರಾಗುವಿರಿ. ಹೊಸ ಮನಸ್ಸು, ಹೊಸ ಹೃದಯ. ಈ ರಾತ್ರಿಯ ಈ ವಾಚನಗಳ ಮೂಲಕ ನಮ್ಮ ಜೀವನ ನವೀಕೃತಗೊಳ್ಳಬೇಕು. ನಮ್ಮ ಹಳೆ ಜೀವನವನ್ನು 40 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ದೀವಿ. ಮತ್ತೆ ಆ ಚಟಗಳಿಗೆ, ದುರ್ಗುಣ, ದುಶ್ಚಟ, ದುರ್ವ್ಯಾಮೋಹಗಳಿಗೆ ವಾಪಸ್ ಹೋಗದಂತೆ ಹೊಸ ಜೀವನವನ್ನು ನಾವು ಜೀವಿಸಬೇಕು. ಅಂತ ಶಕ್ತಿ ಕರುಣಾಳು ದೇವರು ನಮಗೆ ಈ ವಾಚನದ ಆಧಾರದ ಮೂಲಕ ಕರುಣಿಸಲಿ. ಕೀರ್ತನೆ 42. ಬಾಯಾರಿದ ಜಿಂಕೆ ಹಾತೊರೆಯುವಂತೆ ತೊರೆಗಾಗಿ, ದಣಿದೆನ್ನ ಮನ ದೇವ ಹಂಬಲಿಸುತ್ತಿದೆ ನಿನಗಾಗಿ. ಜೀವಂತ ದೇವನಿಗಾಗಿ ದಾಹದಿಂದಿದೆ ಎನ್ನ ಮನ, ನಾ ತೆರಳಿ ಪಡೆಯುವುದೆಂತು ಆ ದೇವನ ಮುಖ ದರ್ಶನ. ಜನಸಮೂಹದೊಡನೆ ನಾ ಜಯ ಜಯಕಾರ ಮಾಡುತ್ತಾ, ಸ್ತುತಿಗೀತೆಗಳ ಹಾಡುತ್ತಾ, ತೀರ್ಥಯಾತ್ರೆಗೈಯುತ್ತಾ, ದೇಗುಲಕ್ಕೆ ತೆರಳಿದ ಸವಿ ನೆನಪು ಮನ ಕರಗಿಪುದು ನಿರುತ. ಬಾಯಾರಿದ ಜಿಂಕೆ ಹಾತೊರೆಯುವಂತೆ ತೊರೆಗಾಗಿ, ದಣಿದೆನ್ನ ಮನ ದೇವ ಹಂಬಲಿಸುತ್ತಿದೆ ನಿನಗಾಗಿ. ಕಳುಹಿಸು ನಿನ್ನ ಜ್ಯೋತಿಯನ್ನು, ನಿನ್ನ ಸತ್ಯವನ್ನು ನನ್ನ ನಡೆಸಲಿಕ್ಕೆ. ಸೇರಿಸಲೆನ್ನನು ನಿನ್ನ ಪವಿತ್ರ ಪರ್ವತಕ್ಕೆ. ನಿನ್ನಯ ನಿವಾಸಕ್ಕೆ ಬರುವೆನಾಗ ನಿನ್ನ ಬಲಿಪೀಠದ ಬಳಿಗೆ. ನನ್ನ ಆನಂದ ನಿಧಿಯಾದ ನಿನ್ನ ಸನ್ನಿಧಿಗೆ ವೀಣೆ ನುಡಿಸಿ ದೇವಾ ನಿನ್ನ ಸ್ತುತಿಸಲಿಕ್ಕೆ. ಬಾಯಾರಿದ ಜಿಂಕೆ ಹಾತೊರೆಯುವಂತೆ ತೊರೆಗಾಗಿ, ದಣಿದೆನ್ನ ಮನ ದೇವ ಹಂಬಲಿಸುತ್ತಿದೆ ನಿನಗಾಗಿ. ನಡುರಾತ್ರಿ ಪೂಜೆಯ ಮೊದಲನೆಯ ವಾಚನ. ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ಅಧ್ಯಾಯ 6 ವಾಕ್ಯಗಳು 3ರಿಂದ 11. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ? ಹೀಗಿರಲಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದುದರಿಂದ ತಂದೆಯ ಮಹಿಮಾಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಅವರು ಮರಣ ಹೊಂದಿದಂತೆ ನಾವು ಅವರೊಂದಿಗೆ ಐಕ್ಯವಾಗಿ ಮರಣವನ್ನು ಹೊಂದುತ್ತೇವೆ. ಅಂತೆಯೇ ಅವರು ಪುನರುತ್ಥಾನ ಆದಂತೆ ನಾವು ಅವರೊಡನೆ ಐಕ್ಯವಾಗಿ ಪುನರುತ್ಥಾನ ಹೊಂದುತ್ತೇವೆ. ನಮಗೆ ತಿಳಿದಿರುವಂತೆ ಪಾಪಾಧೀನವಾದ ನಮ್ಮ ಸ್ವಭಾವವು ನಾಶವಾಗುವಂತೆಯೂ, ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗಿರದಂತೆಯೂ ಯೇಸು ಕ್ರಿಸ್ತರೊಡನೆ ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ಜಡಿಯಲಾಗಿದೆ. ಹೀಗೆ ಸತ್ತವನು ಪಾಪ ಬಂಧದಿಂದ ಬಿಡುಗಡೆ ಹೊಂದಿದವನು. ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ ಹೊಂದಿದ್ದರೆ ಅವರೊಡನೆ ನಾವು ಜೀವಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ. ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದ್ದರಿಂದ ಅವರು ಇನ್ನು ಎಂದಿಗೂ ಸಾಯುವುದಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ. ಏಕೆಂದರೆ ಅವರು ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ಸತ್ತವರು. ಅವರೀಗ ಜೀವಿಸುವುದು ದೇವರಿಗಾಗಿಯೇ. ಅಂತೆಯೇ ನೀವು ಸಹ ಪಾಪದ ಪಾಲಿಗೆ ಸತ್ತವರೆಂದು, ದೇವರಿಗಾಗಿ ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವವರೆಂದು ಪರಿಗಣಿಸಿರಿ. ಕೀರ್ತನೆ 118 ಶ್ಲೋಕ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಸಾರಲಿ ಇಸ್ರಾಯೇಲಿನ ಜನತೆ, ಆತನ ಪ್ರೀತಿ ಶಾಶ್ವತ ಎಂದೇ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ವಿಜಯ ಸಾಧನ ಪ್ರಭುವಿನ ಬಲಗೈಯಿಂದ, ಪರಾಕ್ರಮ ಪ್ರದರ್ಶನವೂ ಅದರಿಂದ. ಸಾಯೇನು ಜೀವದಿಂದಿರುವೆನು ನಾನು, ಪ್ರಭುವಿನ ಕಾರ್ಯಗಳನ್ನು ಸಾರುವೆನು. ಅಲ್ಲೆಲುಯ್ಯ, ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಮನೆ ಕಟ್ಟುವವರು ಮೂಲೆಗೆಸೆದ ಕಲ್ಲು ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು. ಪ್ರಭುವಿನಿಂದಲೇ ಆದ ಈ ಕಾರ್ಯ ನಮ್ಮ ಕಣ್ಣಿಗೆ ಅದೆಂತ ಆಶ್ಚರ್ಯ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಶುಭ ಸಂದೇಶ. ಮಾರ್ಕನು ಬರೆದ ಶುಭ ಸಂದೇಶ ಅಧ್ಯಾಯ 16 ವಾಕ್ಯ 1ರಿಂದ 7. ಸಬ್ಬತ್ ದಿನ ಕಳೆದದ್ದೇ ಮಗ್ದಲದ ಮರಿಯಳು, ಯಾಕೋಬನ ತಾಯಿ ಮರಿಯಳು ಮತ್ತು ಸಾಲೋಮೆ
ಯೇಸುವಿನ ಪಾರ್ಥಿವ ಶರೀರಕ್ಕೆ ಲೇಪಿಸಲೆಂದು ಸುಗಂಧ ದ್ರವ್ಯಗಳನ್ನು ಕೊಂಡುಕೊಂಡರು. ಭಾನುವಾರ ಮುಂಜಾನೆ ಬೇಗನೆ ಹೊರಟು ಸೂರ್ಯೋದಯ ಸಮಯಕ್ಕೆ ಸಮಾಧಿಯನ್ನು ತಲುಪಿದರು. ಸಮಾಧಿಯ ದ್ವಾರಕ್ಕೆ ಮುಚ್ಚಿರುವ ಕಲ್ಲನ್ನು ನಮಗೆ ಉರುಳಿಸಿ ಕೊಡುವವರು ಯಾರು ಎಂದು ಅವರು ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ಏಕೆಂದರೆ ಆ ಕಲ್ಲು ಬಹಳ ದೊಡ್ಡದಾಗಿತ್ತು. ತಲೆ ಎತ್ತಿ ನೋಡಿದಾಗ ಕಲ್ಲು ಪಕ್ಕದಲ್ಲಿ ಬಿದ್ದಿರುವುದನ್ನು ಕಂಡರು. ಸಮಾಧಿಯೊಳಕ್ಕೆ ಪ್ರವೇಶಿಸಿ ನೋಡುವಾಗ ಬಿಳಿಯ ಬಟ್ಟೆ ಧರಿಸಿದ್ದ ಯುವಕನೊಬ್ಬನು ಅಲ್ಲಿ ಬಲಗಡೆ ಕುಳಿತಿರುವುದನ್ನು ಕಂಡು ಅವರು ಬೆಚ್ಚಿ ಬಿದ್ದರು. ಆತನು, ಭಯಪಡಬೇಡಿ, ಶಿಲುಬೆಗೇರಿಸಿದ್ದ ನಜರೇತಿನ ಯೇಸುವನ್ನು ನೀವು ಹುಡುಕುತ್ತಾ ಇದ್ದೀರೆಂದು ನನಗೆ ತಿಳಿದಿದೆ. ಅವರು ಇಲ್ಲಿಲ್ಲ, ಪುನರುತ್ಥಾನ ಹೊಂದಿದ್ದಾರೆ. ನೋಡಿ, ಇದೇ ಅವರನ್ನು ಇಟ್ಟ ಸ್ಥಳ. ಈಗ ನೀವು ಹೋಗಿ ಪೇತ್ರನಿಗೂ ಮಿಕ್ಕ ಶಿಷ್ಯರಿಗೂ ಯೇಸು ನಿಮಗೆ ಮೊದಲೇ ತಿಳಿಸಿದಂತೆ ನಿಮಗಿಂತ ಮುಂಚಿತವಾಗಿ ಗಲಿಲೇಯಕ್ಕೆ ಹೋಗುವರು, ಅವರನ್ನು ಅಲ್ಲೇ ಕಾಣುವಿರಿ ಎಂದು ತಿಳಿಸಿರಿ ಎಂದನು. ಆತ್ಮೀಯ ಸಹೋದರ ಸಹೋದರಿಯರೇ, ಪುನರುತ್ಥಾನರಾದ ಯೇಸು, ಪುನರುತ್ಥಾನ ನಮ್ಮ ವಿಶ್ವಾಸದ ತಳಹದಿ. ಪುನರುತ್ಥಾನ ನಮಗೆ ದೇವರ ಪ್ರೀತಿಯೆಡೆಗೆ ಆಹ್ವಾನ. ಪುನರುತ್ಥಾನ ನಮಗೆ ದೇವರ ಶ್ರೇಷ್ಠ ವರದಾನ. ದೇವರ ಸಂರಕ್ಷಣಾ ಯೋಜನೆ ಸಂಪೂರ್ಣಗೊಂಡ ದಿನ ಈ ರಾತ್ರಿ, ಈ ಪವಿತ್ರ ರಾತ್ರಿ. ಯೇಸುವಿನ ಒಂದು ಜನನ, ಇನ್ನೊಂದು ಯೇಸುವಿನ ಪುನರುತ್ಥಾನ. ಆತ್ಮೀಯರೇ, ಇಂದಿನ ಈ ಎಲ್ಲಾ ವಾಚನಗಳಿಗೊಂದು ಸಾರಾಂಶ ವಾಚನ ಅಂತ ಹೇಳಿದ್ರೆ, ರೋಮನರಿಗೆ ಬರೆದ ಆ ಪತ್ರದಲ್ಲಿ ಪೌಲ ಹೇಗೆ ಅರ್ಥ ಮಾಡಿಕೊಂಡಿದ್ದಾನೆ ನೋಡಿ. ದೇವರ ಪ್ರೇರಣೆಯಿಂದ ಅವನು ಹೇಳ್ತಾ ಇದ್ದಾನೆ, ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾಸ್ನಾನ ಪಡೆದೆವು. ಅಂದರೆ ದೀಕ್ಷಾಸ್ನಾನದಲ್ಲಿ ನಮ್ಮ ಒಂದು ಮರಣ ಆಗಿದೆ, ನಮ್ಮ ಜನ್ಮ ಪಾಪ ಸತ್ತೋಗಿದೆ. ನಾವು ಈಗ ಯೇಸುವಿನಲ್ಲಿ ಹೊಸಬರಾಗಿದ್ದೀವಿ. ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದುದರಿಂದ ತಂದೆಯ ಮಹಿಮಾಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಅದರಿಂದ ಸಂತ ಪೌಲ ಹೇಳ್ತಾನೆ, ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೇ ನನ್ನಲ್ಲಿ ಜೀವಿಸ್ತಾರಲ್ಲ. ಇಟ್ಸ್ ನೋ ಲಾಂಗರ್ ಐ ಹೂ ಲಿವ್, ಇಟ್ ಈಸ್ ಕ್ರೈಸ್ಟ್ ಹೂ ಲಿವ್ಸ್ ಇನ್ ಮೀ. ಅಂದ್ರೆ ನಮ್ಮಲ್ಲಿ ಹೊಸ ಜೀವ ಇದೆ, ಪುನರುತ್ಥಾನಿ ಜೀವ ಇದೆ. ಅಂತೆಯೇ ಅವರು ಪುನರುತ್ಥಾನ ಆದಂತೆ ನಾವು ಅವರೊಡನೆ ಐಕ್ಯವಾಗಿ ಪುನರುತ್ಥಾನ ಹೊಂದುತ್ತೇವೆ. ಒಂದು ದಿನ ಅವರೊಡನೆ ನಾವು ಐಕ್ಯವಾಗುತ್ತೀವಿ. ನಮಗೆ ತಿಳಿದಿರುವಂತೆ ಪಾಪಾಧೀನವಾದ ನಮ್ಮ ಸ್ವಭಾವವು ನಾಶವಾಗುವಂತೆಯೂ ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗಿರದಂತೆಯೂ ಯೇಸು ಕ್ರಿಸ್ತರೊಡನೆ ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ಜಡೆಯಲಾಗಿದೆ. ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ಜಡಿಯಲಾಗಿದೆ. ಈ 40 ದಿನ ಏನು ಹಳೆಯ ಸ್ವಭಾವ ನೀವು ನಿಯಂತ್ರಣ ಮಾಡಿದ್ರಿ, ಶಿಲುಬೆಗೆ ಜಡಿಯಲಾಗಿದೆ. ಈಗ ಹೊಸಬರಾಗಿ ನೂತನರಾಗಿ ಬಾಳಿ. ಹೀಗೆ ಸತ್ತವನು ಪಾಪ ಬಂಧದಿಂದ ಬಿಡುಗಡೆ ಹೊಂದಿದವನು. ಅದರಿಂದ ನಾವು ಪಾಪ ಬಂಧದಿಂದ ಬಿಡುಗಡೆ ಹೊಂದಿದ್ದೀವಿ. ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ ಹೊಂದಿದ್ದರೆ ಅವರೊಡನೆ ನಾವು ಜೀವಿಸುತ್ತೇವೆ. ಈ ಜೀವಿಸುವುದು ಇದು ನಮ್ಮ ವಿಶ್ವಾಸ. ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದ್ದರಿಂದ ಅವರು ಇನ್ನು ಎಂದಿಗೂ ಸಾಯುವುದಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ. ಅಂದರೆ ಯೇಸುವಿನ ಮೇಲೆ ಸಾವಿಗೆ ಅಧಿಕಾರವಿಲ್ಲ. ಯೇಸುವನ್ನು ನಂಬುವ ನಮಗೂ ನಮ್ಮ ಮೇಲೂ ಸಾವಿಗೆ ಅಧಿಕಾರವಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವಿಲ್ಲ. ಏಕೆಂದರೆ ಅವರು ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ಸತ್ತವರು. ಅವರು ಈಗ ಜೀವಿಸುವುದು ದೇವರಿಗಾಗಿಯೇ. ನಾವು ಯೇಸುವಿನಲ್ಲಿ ಜೀವಿಸುವುದು ಯೇಸುವಿಗಾಗಿ, ದೇವರಿಗಾಗಿಯೇ. ಅಂತೆ ನೀವು ಸಹ ಪಾಪದ ಪಾಲಿಗೆ ಸತ್ತವರೆಂದು ದೇವರಿಗಾಗಿ ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವರೆಂದು ಪರಿಗಣಿಸಿರಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಯೇಸುವಿಗಾಗಿ ಜೀವಿಸ್ತಾ ಇದ್ದೀವಿ. ಸುಮಾರು ಹಳೆ ಒಡಂಬಡಿಕೆ 7 ವಾಚನಗಳು ಮತ್ತು ಹೊಸ ಒಡಂಬಡಿಕೆ 2 ವಾಚನಗಳು ನಮಗೆ ನೀಡುವ ಭರವಸೆ, ಯೇಸು ಪುನರುತ್ಥಾನಿ ನಮ್ಮ ಮಧ್ಯೆ ಇದ್ದಾರೆ. ಇವತ್ತು ನಮಗಾಗಿ ಅವರು ಜೀವಿಸ್ತಾ ಇದ್ದಾರೆ. ಪಿತನ ಬಲಗಡೆಯಲ್ಲಿ ಇದ್ದಾರೆ. ಆತ ನಮ್ಮನ್ನು ಮುನ್ನಡೆಸುತ್ತಾರೆ. ಆದ್ದರಿಂದ ಭಯಪಡಬೇಡಿ. ನಜರೇತಿನ ಯೇಸು ಪುನರುತ್ಥಾನಗೊಂಡಿದ್ದಾರೆ. ಈ ಒಂದು ವಿಶ್ವಾಸದ ಸತ್ಯವನ್ನು ಇತರರಿಗೂ ತಿಳಿಸಿ. ಆ ವಿಶ್ವಾಸದ ಸತ್ಯದ ಮೂಲಕ 2021 ವರ್ಷಗಳಿಂದಲೂ ಈ ಪವಿತ್ರ ಧರ್ಮ ಸಭೆ, ಕಥೋಲಿಕ ಸಭೆ ನಡೀತಾ ಇದೆ.
ಅದೇ ಶಕ್ತಿ ಈ ರಾತ್ರಿ ವಿಶೇಷವಾಗಿ ಈ ವಾಚನಗಳನ್ನು ಧ್ಯಾನಿಸುವ ನಮ್ಮೆಲ್ಲರನ್ನು ದೇವರು ಕರುಣಿಸಲಿ. ಮಹಾಮಾರಿ ಕೊರೋನಾ ಸೋಂಕಿನಿಂದ ರಕ್ಷಿಸಲಿ. ಅಂಧಕಾರದಿಂದ ಬೆಳಕಿನೆಡೆಗೆ ನಮ್ಮನ್ನು ತರಲಿ. ಭ್ರಷ್ಟಾಚಾರದಿಂದ ನಮ್ಮನ್ನು ಆಶೀರ್ವಾದಕ್ಕೆ ಪರಿವರ್ತಿಸಲಿ. ನಮ್ಮ ರಾಜಕಾರಣಿಗಳು ಎಲ್ಲರೂ ವಿಶ್ವದಲ್ಲಿರುವ ಪ್ರಜಾಡಳಿತ ನಡೆಸುವ ಪ್ರತಿಯೊಬ್ಬರ ಮೇಲೆ ಕರುಣೆ ಇಳಿದು ಬರಲಿ. ಈ ವಾಚನಗಳ ಮೂಲಕ ಕುಟುಂಬದಲ್ಲಿ ಹಾಸಿಗೆಯಲ್ಲಿರುವವರು, ಅನಾರೋಗ್ಯದಲ್ಲಿರುವವರು, ಆಸ್ಪತ್ರೆಯಲ್ಲಿರುವ ಜೀವನ ಮಧ್ಯೆ ಹೋರಾಡುತ್ತಿರುವವರು, ಕ್ವಾರಂಟೈನ್ ಆಗಿರುವವರು, ಕೋವಿಡ್ ಪಾಸಿಟಿವ್ ಆಗಿರುವವರು, ವಿಶೇಷವಾಗಿ ಎಲ್ಲ ಜನರನ್ನು ಆಶೀರ್ವದಿಸು. ಆನಂದ, ಆರೋಗ್ಯ, ಆಯಸ್ಸು, ಅಭಿಷೇಕ, ಆದಾಯವನ್ನು ಕರುಣಿಸು. 38 ವರ್ಷ ಕುರಿ ಬಾಗಿನ ಬಳಿ ಮುಟ್ಟಿದ ಯೇಸುವೆ, ಸತ್ತಲಾಗಿ ಜೀವ ಕೊಟ್ಟ ಯೇಸುವೆ, ಕುರುಡ್ರೆ ಕಣ್ಣು ಕಿವಿ ಕೊಟ್ಟ ಅದೇ ನಿಮ್ಮ ಪ್ರಭೆ ಇವತ್ತು ಪುನರುತ್ಥಾನಿ ಪ್ರಭೆ ಮಕ್ಕಳಲ್ಲಿ ಹರಿಯಲಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಎಲ್ಲ ಕೇಡುಗಳಿಂದ ವಿಶ್ವವನ್ನು ಮತ್ತು ಈ ಜನರನ್ನು ಬಿಡಿಸಿರಿ, ಆಶೀರ್ವದಿಸಿರಿ. ಯೇಸು ನಾಮದಲ್ಲಿ, ಪುನರುತ್ಥಾನಿ ಯೇಸು ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಸ್ವರ್ಗ ಸ್ವೀಕೃತ ಮಾತೆಯ ದೇವಾಲಯ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ನನ್ನ ಯೇಸು ಸ್ಪರ್ಶ ತಂಡಕ್ಕಾಗಿಯೂ ಪ್ರಾರ್ಥಿಸಿರಿ.